Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna Prabhuji. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯಂ ಉದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಶ್ರೀಮದ್ ಭಾಗವತ ಈಗ 2ನೇ ಸ್ಕಂದ 9ನೇ ಅಧ್ಯಾಯದ 33ನೇ ಶ್ಲೋಕ. ಅಹಮೇವಾಸಮೇವಾಗ್ರೇ ನಾಣ್ಯದ ಯತ್ ಸದಸತ್ಪರಂ ಪಶ್ಚಾದ್ ಅಹಂ ಯದೇತಚ್ಚ ಅಹಂ ಯದೇತಚ್ಚ ಯೋ ಅವಶಿಷ್ಯೇತ ಸೋಸ್ಮ್ಯಹಂ. ಯೋ ಯೋವಶಿಷ್ಯೇತ ಸೋಸ್ಮ್ಯಹಂ. ಅಹಂ ನಾನು ದೇವೋತ್ತಮ ಪರಪುರುಷನು. ದೇವೋತ್ತಮ ಪುರುಷನು. ಏವ ಖಂಡಿತವಾಗಿ. ಖಂಡಿತವಾಗಿ ಆಸಂ ಇದ್ದೆನು. ಇದ್ದೆನು. ಏವ ಒಬ್ಬನೇ. ಒಬ್ಬನೇ. ಅಗ್ರೆ ಸೃಷ್ಟಿಗೆ ಮೊದಲು. ಸೃಷ್ಟಿಗೆ ಮೊದಲು. ನ ಎಂದಿಗೂ ಇಲ್ಲ. ಎಂದಿಗೂ ಇಲ್ಲ. ಅನ್ಯತ್ ಬೇರೆ ಯಾವುದು. ಅನ್ಯತ್ ಬೇರೆ ಯಾವುದು. ಯತ್ ಅವೆಲ್ಲವೂ. ಎಲ್ಲವೂ. ಸತ್ ಪರಿಣಾಮ. ಪರಿಣಾಮ. ಅಸತ್ ಕಾರಣ. ಅಸತ್ ಕಾರಣ. ಪರಂ ಪರಮನಾದ. ಪರಮನಾದ. ಪಶ್ಚಾತ್ ಕೊನೆಯಲ್ಲಿ.
ಅಹಂ ನಾನು ದೇವೋತ್ತಮ ಪುರುಷನು. ಅಹಂ ನಾನು ದೇವೋತ್ತಮ ಪುರುಷನು. ಯತ್ ಇವೆಲ್ಲವೂ. ಯತ್ ಇವೆಲ್ಲವೂ ಏತತ್ ಸೃಷ್ಟಿಯು. ಏತತ್ ಸೃಷ್ಟಿಯು ಚ ಕೂಡ. ಚ ಕೂಡ ಯ ಪ್ರತಿಯೊಂದು. ಯ ಪ್ರತಿಯೊಂದು ಅವಶಿಷ್ಯೇತ ಉಳಿಯುತ್ತದೆ. ಅವಶಿಷ್ಯೇತ ಉಳಿಯುತ್ತದೆ. ಸಹ ಅದು. ಸಹ ಅದು ಅಸ್ಮಿ ಆಗಿದ್ದೇನೆ. ಅಸ್ಮಿ ಆಗಿದ್ದೇನೆ. ಅಹಂ ದೇವೋತ್ತಮ ಪುರುಷನಾದ ನಾನು. ಅಹಂ ದೇವೋತ್ತಮ ಪುರುಷನಾದ ನಾನು. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದ ಜಯವಾಗಲಿ. ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನೂ ಇಲ್ಲದಿದ್ದಾಗ ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನು ನಾನು. ಆಗ ಐಹಿಕ ಪ್ರಕೃತಿ ಮತ್ತು ಈ ಸೃಷ್ಟಿಗೆ ಕಾರಣ ಯಾವುದೂ ಇರಲಿಲ್ಲ. ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷನಾದ ನನ್ನನ್ನೇ. ಪ್ರಳಯಾನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನಾದ ನಾನೇ. ಬ್ರಹ್ಮನೇ ಮೊದಲು ಸೃಷ್ಟಿಯ ಮೊದಲು ಬೇರೇನೂ ಇಲ್ಲದಿದ್ದಾಗ ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನು ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನು ನಾನು. ನಾನು. ಆಗ ಐಹಿಕ ಪ್ರಕೃತಿ ಮತ್ತು ಈ ಸೃಷ್ಟಿಗೆ ಆಗ ಐಹಿಕ ಪ್ರಕೃತಿ ಮತ್ತು ಈ ಸೃಷ್ಟಿಗೆ ಕಾರಣ ಯಾವುದೂ ಇರಲಿಲ್ಲ. ಕಾರಣ ಯಾವುದೂ ಇರಲಿಲ್ಲ. ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷನಾದ ನನ್ನನ್ನೇ. ದೇವೋತ್ತಮ ಪುರುಷನಾದ ನನ್ನನ್ನೇ. ಪ್ರಳಯಾನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನಾದ ನಾನೇ. ಉಳಿಯುವುದು ಕೂಡ ದೇವೋತ್ತಮ ನಾನೇ. ಭಾವಾರ್ಥ ನಾನೇ ಓದ್ತೇನೆ. ನಾನೇ ಓದಿ ಸ್ವಲ್ಪ ನಾನೇ ಎಕ್ಸ್ಪ್ಲನೇಷನ್ ಟ್ರೈ ಮಾಡ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು ನಿಮಿಷ. ಸೊ ಈ ಶ್ಲೋಕ ನಾವಿಲ್ಲಿ ನೋಡ್ತಾ ಇರೋದು ಚತುಶ್ಲೋಕಿ ಭಾಗವತದ ಪ್ರಥಮ ಶ್ಲೋಕ. ಸೊ ಭಗವದ್ಗೀತೆಯಲ್ಲೂ ನಾವು ಹೀಗೆ ಕೇಳ್ತೇವೆ, ಶ್ರೀಲ ಪ್ರಭುಪಾದರು ನಮಗೆ ಚತುಶ್ಲೋಕಿ ಭಗವದ್ಗೀತೆ ಅಂತ ಒಂದು ರೀತಿ ಹೇಳ್ತಾರೆ. ಭಗವದ್ಗೀತೆಯ ಎಲ್ಲ ಸಾರ ಆ 4 ಶ್ಲೋಕಗಳಲ್ಲಿದೆ ಅಂತ ನಾವು ಕೇಳ್ತೇವೆ. ಏನದು, ಯಾವ ಅಧ್ಯಾಯ ಯಾವ ಶ್ಲೋಕ ನಂಬರಿಂದ ಸ್ಟಾರ್ಟ್ ಆಗುತ್ತೆ? ಯಾರಾದ್ರೂ ಹೇಳ್ಬೋದಾ? 10.8 9 8 9 10 11 4 ಶ್ಲೋಕಗಳು. ಸೊ ಅದು ಕೂಡ ಚತುಶ್ಲೋಕಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಅದೆಲ್ಲ ಭಗವದ್ಗೀತೆ ಸಾರ ಇದೆ, ಅಷ್ಟರಲ್ಲೇ ಇದೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಅರ್ಥ ಮಾಡ್ಕೊಂಡಾಗೆ 4 ಶ್ಲೋಕಗಳು. ಸೊ ಭಗವಂತನ ನಮ್ಗೆ ಅಷ್ಟು ವಿಸ್ತಾರವಾಗಿ 700 ಶ್ಲೋಕಗಳ ಎಷ್ಟು ಭಗವದ್ಗೀತೆ ಎಷ್ಟು ಶ್ಲೋಕಗಳಿದೆ? 700 ಶ್ಲೋಕಗಳು ಅಷ್ಟಾಗಿ ವಿಸ್ತರಣೆ ಇದೆ.
ಮತ್ತು ಆಚಾರ್ಯರು ನಮಗೆ ಭಾವಾರ್ಥ ಎಲ್ಲ ಕೊಟ್ಟು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಒಂದು ರೀತಿ ಹಾಗೆಯೇ ಈ ಭಾಗವತವು ಕೂಡ ಹೇಳೋದು ಇಲ್ಲಿ ಇದು 4 ಶ್ಲೋಕಗಳಲ್ಲಿ ಸಂಪೂರ್ಣ ಭಾಗವತ ತತ್ವ ಇದೆ. ಶ್ರೀಮದ್ ಭಾಗವತ ಪುರಾಣ ನಾವೇನು 18,000 ಶ್ಲೋಕ ಅಂತ ಈಗ ನಮಗೆ ಲಭ್ಯವಿದೆ. ಸೊ ಅದು ಈ 4 ಶ್ಲೋಕಗಳಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೆಯೂ ಇದು ಹೇಳ್ತಾರೆ ಮೊದಲಿಗೆ ಅಂದ್ರೆ ಈಗ ನಮ್ಮ ಈ ಸೃಷ್ಟಿಯ ಸಮಯದಲ್ಲಿ ಇದನ್ನು ಮೊದಲು ಸ್ವತಃ ಭಗವಂತನೇ ಬ್ರಹ್ಮದೇವರಿಗೆ ಇಲ್ಲಿ ತಿಳಿಸಿರೋದು. ಈ 4 ಶ್ಲೋಕಗಳಲ್ಲಿ ಭಗವಂತನೇ ತಿಳಿಸಿರೋದು ಅಂತ ಕೂಡ ನಾವು ಕೇಳ್ತೇವೆ. ಮುಂದೆ ಅದು ಮೈತ್ರೇಯ ವಿದುರ ಸಂಭಾಷಣೆಯಲ್ಲಿ ಈ ತರ ಅಲ್ಲಿ ಹೇಳೋದು ಇದು ಭಗವಂತನೇ ಹೇಳಿದ್ದು ಬ್ರಹ್ಮನಿಗೆ ಅಂತ. ಸೊ ಈ 4 ಶ್ಲೋಕಗಳು 33ರಿಂದ 36. ಸೊ ಇಲ್ಲಿ ಭಗವಂತನ ಈ ಶ್ಲೋಕದಲ್ಲಿ ಅಹಂ ಅಂದರೆ ನಾನು. ಸಾಧಾರಣ ಶ್ರೀಲ ಪ್ರಭುಪಾದರು ನಾನು ಹೇಳ್ತಾ ಇರೋದು ದೇವೋತ್ತಮ ಪುರುಷ. ಸೊ ಶ್ರೀ ಭಗವಾನ್ ವಾಚ ಅಂತ ನಾವು ಕೆಲವು ಶ್ಲೋಕಗಳೆಲ್ಲ ಕೇಳಿದ್ವಿ. 31ರಿಂದ ಈ ಚತುಶ್ಲೋಕಿ ಭಾಗವತಕ್ಕೆ ಭಗವಂತನ ಹೇಳಿದ್ದು ಒಂದು ಪ್ರಿಲ್ಯೂಡ್, ಒಂದು ಮುನ್ನುಡಿ ನಾನು ಕೊಡ್ತೇನೆ ಅಂತ ಮುನ್ನುಡಿ ಹೇಳಿದ್ದು ಭಗವಂತನ. ಸೊ ಅಲ್ಲೇ ಶ್ರೀ ಭಗವಾನ್ ವಾಚ. ಯಾರಿದು ಅಹಂ? ಯಾರು ಹೇಳ್ತಾ ಇರೋದು ಈ ಅಹಂ? ಯಾರು ಅಂದ್ರೆ ಅಹಂ ಅದು ಈ ಶ್ಲೋಕಕ್ಕೆ, ಯಾಕಂದ್ರೆ ಇದು ಭಗವಂತನೇ ಹೇಳ್ತಾ ಇರೋ ಮಾತು. ಅದು ಭಗವಂತನ ಈ ಮಾತು ಎಲ್ಲ ಶಾಸ್ತ್ರಗಳು, ಎಲ್ಲ ಆಚಾರ್ಯರು ಇದು ಅಷ್ಟು ಮಹತ್ತರವಾದದ್ದು ಅಂತ ಹೇಳಿ ಇದೊಂದು ಈ 4 ಶ್ಲೋಕಗಳ ಇದು ಎಲ್ಲ ಸಾರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಕೆಲವು ಜನ ಅಭಕ್ತರು, ಮಾಯಾವಾದಿಗಳು ಇವರು ಅವರದೇ ಆದ ಇದು ಕೊಡ್ತಾರೆ, ಟೀಕೆ ಕೊಡ್ತಾರೆ. ಹೀಗೆ ಭಗವದ್ಗೀತೆ ಯಥಾರೂಪವನ್ನು ಅವರವರ ಭಗವದ್ಗೀತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ್ಯಾರು ಅವ್ರ ಹೆಸರಿಟ್ಕೊಂಡ್ರೆ ಓಕೆ, ಒಳ್ಳೇದು. ಅಟ್ಲೀಸ್ಟ್ ಹೇಳ್ತಾರೆ ಭಗವದ್ಗೀತೆ ಅಂತ ಯಾಕೆ ಮಾಡ್ಬೇಕು? ನಾನು ನಂದೇನಾದ್ರು ಇದ್ರೆ ನನ್ನ ಹೆಸರು ಇಟ್ಬಿಟ್ಟು ನನ್ನ ಗೀತೆ ಅಂತ ನಾನೊಂದು ಮಾಡ್ಬೇಕು. ಯಾಕೆ ನಾನು ಭಗವದ್ಗೀತೆ ಅಂತ ಇಟ್ಕೊಂಡು ನನ್ನ ಇದನ್ನು ಅಭಿಪ್ರಾಯವನ್ನು ಕೊಟ್ಟು ನನ್ನದ ಒಂದು ಟೀಕೆಯನ್ನು, ನನ್ನದಾದ ಒಂದು ಅರ್ಥವನ್ನು ಕೊಡ್ಬೇಕು. ಹಾಗೆ ಆ ಮಾಯಾವಾದಿಗಳು ಅಂದ್ರೆ ಅವರು ಹೀಗೆ ಎಲ್ಲದರಲ್ಲೂ ಕೂಡ ಅವರು ಕೈ ಹಾಕ್ತಾರೆ. ಎಲ್ಲರೂ ತಲೆ ಹಾಕ್ತಾರೆ ಅವರ ಇದು ಹಾಗೆ. ಸೊ ವೇದಶಾಸ್ತ್ರ ವೇದೇಶ್ಚ ಸರ್ವೇ ಅಹಮೇವ ವೇದ್ಯ. ಎಲ್ಲ ವೇದಗಳು ಇರೋದು ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ, ಕೃಷ್ಣನೇ ಗುರಿ. ಆದರೂ ಅವರೆಲ್ಲ ಕಡೆ ಅವರ ಕೈ ಹಾಕೋದು, ಎಲ್ಲ ಕಡೆ ಅವರ ತಲೆ ಹಾಕೋದು. ಸೊ ಈ ಶ್ಲೋಕಗಳ ಮೇಲೆ ಕೂಡ ಅವ್ರು ಹಾಕಿ ಅವರು ಅದನ್ನ ಇದು ಮಾಡ್ತಾರೆ. ಸೊ ಅದಕ್ಕೆ ಬಹಳ ಜನ ಅಹಂ ಅಂದ್ರೆ ನಾನು ದೇವೋತ್ತಮ ಪುರುಷನು. ಸೊ ಅವ್ರಿಗೆ ತರ ಯಾರು ಹೇಳ್ತಾರೆ? ಯಾರಿದು ನಾನು ಹೇಳ್ತಾ ಇರೋದು? ಯಾರು? ಶ್ರೀ ಭಗವಾನ್ ವಾಚ. ಶ್ರೀ ಭಗವಾನ್ ನಾರಾಯಣ ಕೃಷ್ಣ ಇದು ಹೇಳ್ತಾ ಇರೋದು, ಕೃಷ್ಣ. ಸೊ ಅದಕ್ಕೆ ನಾನು ದೇವೋತ್ತಮ ಪುರುಷನು ಅಂತ ಮತ್ತೆ ಇಲ್ಲಿ ಅಹಂಗೆ ಹೇಳಿದ್ದಾರೆ. ಈ ಅಹಂ ಇಲ್ಲಿ 3 ಸಲ ಹೇಳ್ತಾ ಇದ್ದಾರೆ ನೋಡಿ. ಅಹಂ ನಾನು ದೇವೋತ್ತಮ ಪುರುಷನು ಮೊದಲನೇ ಲೈನಲ್ಲಿ, ಮತ್ತೆ ತಿರ್ಗಾ ಪಶ್ಚಾತ್ ಅಹಂ ಯದೇತಶ್ಚ, ಪಶ್ಚಾತ್ ಮತ್ತೆ ಕೂಡ ನಾನು ಅಲ್ಲೂ ಕೂಡ ಪ್ರಭು ನಾನು ಮತ್ತೆ ಕೊನೆಗೆ ಸೋ ಅಸ್ಮಿ ಅಹಂ ಯೋ ಅವಶಿಷ್ಯ ಸೋ ಅಸ್ಮಿ. ಇಲ್ಲೂ ಕೂಡ ಮತ್ತೆ ಅಹಂ. ಇಲ್ಲೂ ಕೂಡ ಹೇಳ್ತಾ ಇರೋದು ಏನದು? ಇಲ್ಲಿ ದೇವೋತ್ತಮ ಪುರುಷನಾದ ನಾನು. ಸೇನೆ ವಿಷಯವೇ ನಾನು ದೇವೋತ್ತಮ ಪುರುಷ ಅಂತಾನೋ, ಇಲ್ಲಾಂದ್ರೆ ದೇವೋತ್ತಮ ಪುರುಷನಾದ ನಾನು. ಸೊ ಇದು ಇಂಗ್ಲಿಷ್ ನಲ್ಲೂ ಕೂಡ ಎಸ್ 5 ಪರ್ಸನಾಲಿಟಿ ಆಫ್ ಗಾಡೆಡ್, 5 ಪರ್ಸನಾಲಿಟಿ ಆಫ್ ಗಾಡೆಡ್. ಸೊ ಎನಿವೆ ಇಲ್ಲಿ ಸ್ವಲ್ಪ ಕನ್ನಡದಲ್ಲಿ ಲಾಸ್ಟ್ ಲೈನ್ ಚೇಂಜ್ ಮಾಡಿದ್ದಾರೆ. ದೇವೋತ್ತಮ ಪುರುಷನಾದ ನಾನು, ಸೇನೆ ವಿಚವರ್ವೆ ದೇವೋತ್ತಮ ಪುರುಷನಾದ ನಾನು ದೇವೋತ್ತಮ ಪುರುಷ. ಸೊ ಅದ ತುಂಬಾ ಸ್ಪಷ್ಟ ರೀತಿಯಲ್ಲಿ ಶ್ರೀಪ್ರಭುಪಾದರು ಪದಾರ್ಥದಲ್ಲೂ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಇದನ್ನು 3 ಸಲ ಹೇಳ್ತಾ ಇದ್ದಾರೆ ಭಗವಂತನ. ಒಂದು ರೀತಿ 3 ಸಲ ಅಂದ್ರೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಸನ್ನಿವೇಶದಲ್ಲಿ ಭಗವಂತನ ಹೇಳ್ತಾ ಇರೋದು ಮೊದಲಿಗೆ ನಾನಿದ್ದೆ, ಈಗಲೂ ನಾನಿದ್ದೇನೆ, ಮುಂದೆ ಕೂಡ ನಾನಿದ್ದೇನೆ. ಆಮೇಲೆ ಇಲ್ಲಿ ಹೇಳೋದು ಹೇಗೆ ಭಗವಂತನು ಮೊದಲಿಗೆ ಏನೂ ಇಲ್ಲದೆ ಇರುವಾಗ ನಾನಿದ್ದೆ. ಆಮೇಲೆ ಈ ಬೇರೇನೂ ಇಲ್ಲದಿದ್ದಾಗ ಅಂದ್ರೆ ನಮಗೆ ಅನ್ಸುತ್ತೆ ಒಂದ್ ರೀತಿ ಬೇರೆ ಏನೂ ಇಲ್ಲವೇನೋ, ಏನೂ ಇರ್ಲಿಲ್ವೇನೋ, ಏನೂ ಇಲ್ಲ ಅಂತ. ಅದೇನದು ಬೇರೇನೂ ಇಲ್ಲದಿದ್ದಾರೆ ಅಂದ್ರೆ ಇಲ್ಲಿ ಭಗವಂತನ ಹೇಳ್ತಾ ಇರೋದು ಈ ಜಗತ್ತಿನ ಸಂಬಂಧದಲ್ಲಿ, ಈ ಭೌತಿಕ ಜಗತ್ತಿಗೆ ಒಂದು ಸೃಷ್ಟಿ ಸಮಯ ಇದೆ, ಮತ್ತೆ ಒಂದು ಸ್ವಲ್ಪ ಸಮಯ ಇರುತ್ತೆ, ಕೊನೆಗೆ ನಾಶ ಆಗುತ್ತೆ. ಸೊ ಈ ಜಗತ್ತಿನ ಇದಕ್ಕೆ ಸಂಬಂಧದಲ್ಲಿ ಭಗವಂತನ ಹೇಳ್ತಾ ಇರೋದು ನಾನು, ಬೇರೇನೂ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲದೆ ಏನೂ ಇಲ್ಲ.
ನಮಗೂ ಕೂಡ ಆಕ್ಚುಲಿ ಅನುಭವ ಅಂದ್ರೆ ಈಗ ನಮಗೆ ವೈಕುಂಠಲ್ಲಿ ಹೋಗೋದ್ರ ಅನುಭವ ಇಲ್ಲ, ಗೋಲೋಕಧಾಮದ ಅನುಭವ ಇಲ್ಲವೇ ಇಲ್ಲ. ಸೊ ಯಾವುದು ಆಧ್ಯಾತ್ಮಿಕ ಅನುಭವನೇ ಇಲ್ಲ ನಮ್ಗೆಲ್ಲ ಭೌತಿಕ ಅನುಭವನೇ. ಸೊ ಆಮೇಲೆ ಬ್ರಹ್ಮದೇವರು ಕೂಡ ಈ ಪ್ರಶ್ನೆ ಕೇಳಿದ್ದು ಅವರಿರೋದು ಈ ಭೌತಿಕ ಜಗತ್ತಿನಲ್ಲೇ. ಸೊ ಅವರಿಗೆ ಭಗವಂತನು ಅವರಿಗೆ, ನೀನು ನೋಡ್ತಾ ಇದೆಯಾ ಈಗ ಸೃಷ್ಟಿಯಾಗಿದೆ, ನೀನ್ ಯಾರು ಕಾಣ್ತಾ ಇಲ್ಲ, ಯಾರು ಇಲ್ಲ, ಈಗ ನೀನು ಒಬ್ಬನೇ ಇದೆಯಾ, ನಾನಿದ್ದೇನೆ, ನಾನು ಕಾಣಿಸ್ಕೊಂಡೆ ನಿನ್ನ ಮುಂದೆ. ಸೊ ಈಗ ಈ ಸೃಷ್ಟಿ ಆವಾಗ ನೀನು ಹುಟ್ಟೋ ಮುಂಚೆನೂ ಏನೂ ಇಲ್ಲ, ನೀನು ಕೂಡ ಇರ್ಲಿಲ್ಲ, ಇವಾಗ ನೀನಿದ್ದ ಕಮಲನೂ ಇಲ್ಲ, ಏನೂ ಇಲ್ಲ. ಅದ್ರ ಮುಂಚೆ ನಾನಿದ್ದೆ. ಸೊ ಏನೂ ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಈ ಭೌತಿಕ ಜಗತ್ತಿನ ಮುಂದೆ ಬರುತ್ತೆ. ಈಗ ಬ್ರಹ್ಮದೇವರು ಸೃಷ್ಟಿ ಮಾಡೋದು, ನಾವು ಜೀವಿಗಳೆಲ್ಲ ಈ ದೇಹಗಳನ್ನು ಪ್ರಾಪ್ತಿ ಮಾಡ್ತೇವೆ, 84 ಲಕ್ಷ ಜೀವರಾಶಿಗಳು, ಎಲ್ಲ ಲೋಕಗಳು, ಇದೆಲ್ಲವೂ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಇದ್ಯಾವುದು ಇಲ್ಲದೆ ಇರುವಾಗ ನಾನೊಬ್ಬನೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಇದನ್ನ ಒಂದು ರೀತಿ ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಏನೂ ಇರ್ಲಿಲ್ವೇನೋ, ಕೃಷ್ಣ ಒಬ್ಬನೇ ಇದ್ದಾಗ ಮತ್ತೇನು ಇಲ್ಲ ಅಂತ. ಸೊ ಇದಕ್ಕೆ ಮುಂದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಅದು ನೋಡೋಣ. ಎಕ್ಸ್ಪ್ಲನೇಷನ್ ಬಂದಾಗ ಅದನ್ನ ಡಿಸ್ಕಸ್ ಮಾಡೋಣ, ಬರುತ್ತೆ ಅನ್ಸುತ್ತೆ, ಈ ಭಾವಾರ್ಥದಲ್ಲೇ ಬರುತ್ತೆ. ಭಗವಂತನೊಬ್ಬ ಹೇಳ್ತಾನೆ, ನಾನೊಬ್ಬನೇ ಇದ್ದೇನೆ ಅಂತ, ನಾನೊಬ್ಬನೇ, ಇದೇನು ಇಲ್ಲ ಅಂತ. ಸೊ ಭಗವಂತನ ಒಬ್ಬನೇ ಇರೋದು, ಇನ್ನೇನಿಲ್ವಾ ನೋಡೋಣ. ಸೊ ಅಹಂ, ನಾನು ಮೊದಲಿಗಿದ್ದೆ, ಈಗಲೂ ನಾನಿದ್ದೇನೆ ನಾನು, ಮತ್ತೆ ಎಲ್ಲವೂ ಏನಿದೆ ಅದು ನಾನೇ. ಸೊ ಭಗವಂತನ ಇಲ್ಲಿ ಹೇಳೋದು, ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷನಾದ ನನ್ನನ್ನೇ. ಸೊ ನನ್ನನ್ನೇ ಏನ್ ನೋಡ್ತಾ ಇದೆಯಾ ನೀನು, ಇದು ನಾನೇ ನೀನು ನೋಡ್ತಾ ಇರೋದು ಅಂತ. ಸೊ ಆಗಿರೋ ಒಂದ್ ರೀತಿ ನಾನು ಇದ್ದೇನೆ ಅಂತ ಹೇಳೋದಕ್ಕೆ, ನಾನು ಕೂಡ ಅದು ನಾನೇ, ಅದು ನಾನು ದೇವರು ಅಂತ ಹೇಳ್ಬೋದಾ? ನೀವು ಕೂಡ ಹಂಗೆ ಹೇಳ್ಬೋದಾ? ನಾನು ಕೂಡ ಇದ್ದೇನೆ, ಸೊ ಹಾಗೆ ನಾನು ಅಂದ್ರೆ ನಾನು ದೇವರು ಅಂತ ಇಲ್ಲ, ಆ ರೀತಿ ಅಲ್ಲ ಅದು. ಈ ರೀತಿ ಅವನಿದ್ದು ಇನ್ನೇನು ಇಲ್ಲ ಅಂದ್ರೆ ನಾವು ಕೂಡ ಇದ್ದೇವೆ ಈಗ ಅಲ್ವಾ? ನಾನಿದ್ದೇನೆ, ನನಗೆ ಈಗ ನನ್ನ ಕರ್ಮ ಪ್ರಕಾರ ಈ ಒಂದು ರೀತಿಯ ದೇಹವನ್ನು ಪಡೆದಿದ್ದೇನೆ ನಾನು. ಸೊ ಹಾಗೆ ನಾನೀಗಿದ್ದೀನಿ ಅಂದ್ರೆ ನಾನೇ ಆ ದೇವರ? ಇಲ್ಲ, ಅದಲ್ಲ. ಸೊ ಅದು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಹೇಳೋದು, ನಾನು ಈಗ ನೀವೆಲ್ಲ ನೋಡುವುದು ಕೂಡ ನನ್ನನ್ನೇ. ಎಲ್ಲವೂ ಕೃಷ್ಣ ಮತ್ತೆ ಕೃಷ್ಣನ ಅಭಿವ್ಯಕ್ತಿ, ಕೃಷ್ಣನ ಶಕ್ತಿ. ಸೊ ಕೃಷ್ಣನ ಶಕ್ತಿ ಎಲ್ಲವೂ, ಕೃಷ್ಣನ ಸ್ವತಂತ್ರವಾಗಿ ಯಾವ ಅಸ್ತಿತ್ವ ಇಲ್ಲ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಶ್ಲೋಕನ. ಈಗ ಇದ್ದದ್ದೆಲ್ಲ ಕೃಷ್ಣನೇ ಅಂದ್ರೆ ಕೃಷ್ಣ ಮತ್ತೆ ಕೃಷ್ಣನ ಶಕ್ತಿ. ಪ್ರಳಯ ನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನಾದ ನಾನೇ. ಸೊ ಪ್ರಳಯ ಆಗುತ್ತೆ, ಎಲ್ಲ ನಾಶ ಆಗುತ್ತೆ, ಸರ್ವನಾಶ ಈ ಭೌತಿಕ ಜಗತ್ತು ಆದ್ಮೇಲೂ ಕೂಡ ನಾನೇ. ಸೊ ನಾನೇ ಅಂದ್ರೆ ಭಗವಂತನಿದ್ದಾನೆ. ಮತ್ತೇನಾಗುತ್ತೆ, ನಾವೆಲ್ಲ ಹೋದ್ವಿ, ನಾವೇನಾಗ್ತೀವಿ, ಮತ್ತೆ ಭೌತಿಕ ಜಗತ್ತು ಏನಾಗುತ್ತೆ, ಎಲ್ಲಿ ಏನಿದ್ರ ಅಸ್ತಿತ್ವ ಏನು? ಸೊ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ನೋಡೋಣ. ಮತ್ತೆ ಅದೇ ಇದು ಅಹಂ ಅನ್ನೋದು ಈ ರೀತಿ ಈ ಕೃಷ್ಣ ಹೇಳ್ತಾ ಇರೋದು. ಎಷ್ಟೇ ಈ ರೀತಿ ಹೇಳಿದ್ರು 3 ಸಲ ಹೇಳಿದಾನೆ ಕೃಷ್ಣ. ಏನ್ ಹೇಳಿದಾನೆ? ಅಹಂ ಅಹಂ ಹಂ ಅಹಂ ಏವಾಸಂ ಏವಾಗ್ರೆ. ಸೃಷ್ಟಿಯ ಮೊದಲು ನಾನಿದ್ದೆ, ಪಶ್ಚಾದಹಂ ಯಥೇತಶ್ಚ, ಅದಾದ್ಮೇಲೂ ಕೂಡ ಸೃಷ್ಟಿ ಆರಂಭ ಆದ್ಮೇಲೆ ನಾನಿದ್ದೇನೆ. ಯೋ ಅವಶಿಷ್ಯೇತ ಸೋ ಅಸ್ಮ್ಯಹಂ, ಮತ್ತೆ ಎಲ್ಲ ಇದು ನಾಶ ಆದ್ಮೇಲೆ ಮತ್ತೆ ಕೂಡ ನಾನಿದ್ದೇನೆ, ನಾನಿರ್ತೇನೆ. ಸೊ ನಾನು 3 ಸಲ ಭಗವಂತನ ಹೇಳ್ತಾನೆ ಅಂದ್ರೆ ಇದು ಫೈನಲ್. ಇದು ಭಗವಂತನ ಅಸ್ತಿತ್ವ, ಭಗವಂತನ ಇಲ್ಲೇನು ಇದು ಅವನು ವ್ಯಕ್ತಿ, ಅವನು ಇದ್ದಾನೆ, ಅವನು ಶಾಶ್ವತ ವ್ಯಕ್ತಿ, ಅವನೇ ಮೂಲ ಕಾರಣನು, ಅವನೇ ಪರಮ ನಿಯಾಮಕನು. ಸೊ ಈ ರೀತಿ ನಾವು ಇದೊಂಥರ ಏನೇ ಒಂದು ಮಾತು 3 ಸಲ ಹೇಳೋದು, ಇದು ಮತ್ತೆ 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 ಹೇಳೋದು. ಹರೇರ್ ನಾಮ ಇವ ಕೇವಲಂ ಖಲೋ ನಾಸ್ತೇವ ಗತಿರನ್ಯತ. ಇಲ್ಲಾಂದ್ರೆ ಅಲ್ಲಿ ಭಜ ಗೋವಿಂದಂ ಭಜ ಗುಣಮತೆ. ಈ ರೀತಿ ಒಂದೊಂದ್ಸಲ ಮತ್ತೆ ಮತ್ತೆ ಹೇಳೋದು, ಮತ್ತೆ ಅದು 3 ಸಲ ಹೇಳೋದು. ಈ ರೀತಿ ಅಂದ್ರೆ ಅದೊಂಥರ ಅದು ನಮಗೆ ಒಳಗೆ ಅದು ಹೋಗ್ಲಿ, ಅದರ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ಒಂದು ಸಂಶಯವಿಲ್ಲದೆ. ಸೊ ಆ ರೀತಿಯಲ್ಲಿ ಹೇಳುವಂತ ಮಾತು. ಸೊ ಈ ಅಹಂ, ಈ ಭಗವಂತನು, ಇದರ ಬಗ್ಗೆ ಶ್ರೀಲಪ್ರಭುಪಾದ ಭಾವಾರ್ಥವನ್ನು ನೋಡೋಣ. ದೇವೋತ್ತಮ ಪುರುಷನು ಸ್ವತಃ ವಿಶೇಷವಾಗಿ ಒತ್ತಿ ಹೇಳುತ್ತಾ ಬ್ರಹ್ಮನನ್ನು ಸಂಬೋಧಿಸುತ್ತಿದ್ದಾನೆಂಬುದನ್ನು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು. ಸೃಷ್ಟಿಗೆ ಮೊದಲು ಇದ್ದ ದೇವೋತ್ತಮ ಪುರುಷನು ತಾನೇ ಸೃಷ್ಟಿಯ ಪಾಲನೆ ಮಾಡುವವನು ತಾನೇ, ಮತ್ತು ಪ್ರಳಯದಲ್ಲಿ ಸೃಷ್ಟಿಯ ನಾಶವಾದ ನಂತರ ಉಳಿಯುವವನು ತಾನೇ ಎಂದು ಹೇಳುತ್ತಿದ್ದಾನೆ. ಬ್ರಹ್ಮನು ಸಹ ಪರಮಪ್ರಭು ಭಗವಂತನ
ಸೃಷ್ಟಿ. ಬ್ರಹ್ಮನು ನಾನು ತತ್ವಕ್ಕೆ ಸೇರಿದವನೇ ಆಗಿದ್ದು ನಾನು ಎಂಬ ಪರಮ ಸತ್ಯದಿಂದ ಉದ್ಭವಿಸಿದವನು. ಸೊ ಬ್ರಹ್ಮ ಭಗವಂತನಿಂದ ಉದ್ಭವಿಸಿದವನು. ಸೊ ಜನ್ಮಾದ್ಯಸ್ಯ ಯತಃ ಎಲ್ಲವೂ ಕೂಡ ಭಗವಂತನಿಂದಲೇ ಬರೋದು, ಬ್ರಹ್ಮನು ಕೂಡ ಬ್ರಹ್ಮನಿಂದಲೇ ಬರೋದು. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ. ಅವನು ಭಗವಂತನಿಂದ ಅನನ್ಯನಾದ್ದರಿಂದ ಈ ಶ್ಲೋಕದಲ್ಲಿ ವಿವರಿಸಿರುವಂತೆ ನಾನು ತತ್ವ ಹೊರತು ಬೇರೇನೂ ಇಲ್ಲ. ಬ್ರಹ್ಮನು ಕೂಡ ನಾನು ಎಂಬ ತತ್ವವೇ ಎಂಬ ಅರ್ಥದಲ್ಲಿ ನಿರಾಕಾರವಾದಿಗಳು ಅದ್ವೈತವಾದವನ್ನು ಮುಂದಿಡುತ್ತಾರೆ. ನಿರಾಕಾರವಾದಿಗಳ ವಾದವನ್ನು ಒಪ್ಪಿಕೊಂಡರೂ ಭಗವಂತನು ಸೃಷ್ಟಿಕರ್ತನಾದ ನಾನು ಮತ್ತು ಬ್ರಹ್ಮನು ಸೃಷ್ಟಿಗೊಂಡ ನಾನು. ಕ್ರಿಯೇಟರ್ ಐ, ಕ್ರಿಯೇಟೆಡ್ ಐ. ಸೊ ವ್ಯತ್ಯಾಸ ಇದೆ. ಬ್ರಹ್ಮನು ಬೇರೆ ವ್ಯಕ್ತಿ, ಕೃಷ್ಣನು ಬೇರೆ ವ್ಯಕ್ತಿ ಎಂಬುದನ್ನು ಅಂಗೀಕರಿಸಲೇಬೇಕು. ಆದ್ದರಿಂದ ನಾನು ಎಂಬ ಈ ಎರಡರಲ್ಲಿ ವ್ಯತ್ಯಾಸವಿದೆ ಎಂದರೆ ಪ್ರಭುವಾದ ನಾನು ಮತ್ತು ಅಧೀನನಾದ ನಾನು ಎಂದರ್ಥ. ಆದ್ದರಿಂದ ನಿರಾಕಾರವಾದಿಗಳ ವಾದ ಒಪ್ಪಿಕೊಂಡ ನಂತರವೂ ಇನ್ನೂ ಎರಡು ನಾನುಗಳಿವೆ. ಆದರೆ ವೇದ ಸಾಹಿತ್ಯದಲ್ಲಿ ಕಠೋಪನಿಷತ್ ಈ ಎರಡು ನಾನುಗಳನ್ನು ಗುಣಾತ್ಮಕ ಅರ್ಥದಲ್ಲಿ ಒಪ್ಪಿಕೊಳ್ಳಲಾಗಿದೆ ಎಂಬುದನ್ನು ನಾವು ಲಕ್ಷ್ಯವಿಟ್ಟು ಗಮನಿಸಬೇಕು. ಕಠೋಪನಿಷತ್ತು ಹೀಗೆ ಹೇಳುತ್ತದೆ: ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಸೊ ಈ ಶ್ಲೋಕದಲ್ಲಿ ನಮ್ಮ ಅಸ್ತಿತ್ವ, ನಮ್ಮ ಇದು ಭಗವಂತನಿಗೆ ವಿಭಿನ್ನವಾದದ್ದು, ಒಂದಾದದ್ದು ವಿಭಿನ್ನವಾದದ್ದು, ಎರಡೂ ಇದೆ. ಸೃಷ್ಟಿಕರ್ತ ನಾನು ಮತ್ತು ಸೃಷ್ಟಿಗೊಂಡ ನಾನು ಇವೆರಡರೂ ಗುಣಾತ್ಮಕವಾಗಿ ಒಂದೇ ಎಂದು ವೇದಗಳಲ್ಲಿ ಒಪ್ಪಿಕೊಳ್ಳಲಾಗಿದೆ. ಒಂದೇ ಎಂದು ಹೇಗೆ ಒಪ್ಪಿಕೊಳ್ಳಲಾಗಿದೆ? ಗುಣಾತ್ಮಕವಾಗಿ. ಏಕೆಂದರೆ ಉಭಯರು ನಿತ್ಯರು ಮತ್ತು ಚೇತನರು. ಸೊ ಈ ಗುಣಗಳಿದೆ, ನಮಗೆ ನಿತ್ಯವಾದ ಗುಣ ಇದೆ. ನಾವು ಸತ್ ಚಿತ್ ಆನಂದ ಸತ್, ನಾವು ಶಾಶ್ವತವಾಗಿ ಇದ್ದೇವೆ. ನಾವು ಈ ಯಾವ ಅಂತ್ಯ ಆದರೂ ಕೂಡ ನಾವು ಮುಂದುವರಿರ್ತೇವೆ. ನಾವು ನ ಜಾಯತೆ ನ ಮ್ರಿಯತೆ ವ ಕದಾಚಿತ್. ಸೊ ನಾವು ಯಾವಾಗಲೂ ಇದ್ದೇವೆ ನಾವು. ಸೊ ನಿತ್ಯರು ನಾವು. ಅದೇ ರೀತಿಯಲ್ಲಿ ಚೇತನ ಆತ್ಮ, ನಮಗೆ ಅನುಭವ, ನಮಗೆ ಚಿಂತನೆ, ನಮ್ಮ ಅಸ್ತಿತ್ವ ಚೇತನ ಪ್ರಜ್ಞೆಯಿಂದ ಕೂಡಿದೆ. ಸೊ ಇದು ಗುಣ, ನಮ್ಮ ಗುಣ ಇದು, ನಿತ್ಯತೆ ಮತ್ತು ಚೇತನತೆ. ಆದರೆ ಏಕವಚನ ನಾನು ಸೃಷ್ಟಿಕರ್ತ ಮತ್ತು ಬಹುವಚನ ನಾನು ಸೃಷ್ಟಿಗೊಂಡವರು. ಓಕೆ. ಸೊ ಇದರಲ್ಲಿ ಕೃಷ್ಣನು ಒಬ್ಬನೇ, ನಿತ್ಯಾನಾಂ ಚೇತನಾನಾಂ. ಆದರೆ ನಾವು ಬಹಳ. ಏಕೋ ಯೋ ಬಹುನಾಂ ವಿದಧಾತಿ ಕಾಮಾನ್. ಏಕೋ ಬಹುನಾಂ, ಒಬ್ಬನೇ ಭಗವಂತನು ನಮ್ಮನ್ನೆಲ್ಲವೂ ಕೂಡ ಸಲಹುತ್ತಿದ್ದಾನೆ. ಸೃಷ್ಟಿಯಾದ ನಾನು ಏಕೆ ಬಹುವಚನವೆಂದರೆ ಬ್ರಹ್ಮ ಮತ್ತು ಬ್ರಹ್ಮನಿಂದ ಸೃಷ್ಟಿಗೊಂಡ ಅನೇಕ ನಾನುಗಳಿದ್ದಾರೆ. ಅದು ಸರಳವಾದ ಸತ್ಯ. ಇದು ಪ್ರಭುಪಾದರು ಹೇಳೋದು ಸರಳವಾದ ಸತ್ಯ, ಸಿಂಪಲ್ ಟ್ರುತ್. ಇದೇನು ದೊಡ್ಡ ಇದು ಅಲ್ಲ ಇದು. ಸೊ ನಾನು ದೇವರು ಅಂತ ಹೇಳೋದು ಹೇಗೆ ಅದು ಸಾಧ್ಯ ಆಗುತ್ತೆ? ನಾನು ಈ ಸೂರ್ಯನನ್ನು ಚಂದ್ರನನ್ನು ಕೂಡ ನಾನು ಎಲ್ಲ ಚಲನೆ ಮಾಡ್ತಾ ಇದ್ದೇನೆ. ಎಲ್ಲ ಜೀವಿಗಳು ನನ್ನ ಮೇಲೆ ಅವಲಂಬಿಸಿದೆ, ಎಲ್ಲ ಲೋಕಗಳು ನನ್ನನ್ನು ಅವಲಂಬಿಸಿದೆ, ಎಲ್ಲದರಲ್ಲೂ ನಾನು ಪ್ರವೇಶಿಸಿದ್ದೇನೆ ನಾನು. ಸೊ ಈ ರೀತಿ ಮಾತಾಡೋದೇನಿದು? ಇದು ಹುಚ್ಚತನ. ಇದು ಯಾರೋ ಒಬ್ಬ ಹುಚ್ಚ ಮಾತಾಡೋ ಮಾತು. ಹುಚ್ಚರು ಏನೇನೋ ಮಾತಾಡ್ತಾರೆ, ಅವರು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ತಲೆ ಮೇಲೆ, ಕಾಲ್ ಕೆಳಗೆ, ಕಾಲ್ ಮೇಲೆ, ತಲೆ ಕೆಳಗೆ ಎಲ್ಲ ಮಾತಾಡ್ಬೋದು. ಅದು ಹುಚ್ಚ ಇದು. ಸೊ ಆ ರೀತಿಯಲ್ಲಿ ಆಕ್ಚುಲಿ ಇದು ಮಾಯವಾದ ಇದು ಆ ರೀತಿಯ ಇದು. ಸೊ ಆದರೆ ಆಕ್ಚುಲಿ ಸರಳವಾದ ಸತ್ಯ ಏನು? ನಾನು ತುಂಬಾ ಚಿಕ್ಕವನು. ನನ್ನ ರೀತಿ ಎಷ್ಟೋ ಅನಂತ ಜೀವಿಗಳಿದೆ, ನಾವೆಲ್ಲ ತುಂಬಾ ಚಿಕ್ಕ ಅಸ್ತಿತ್ವದಲ್ಲಿದ್ದೇವೆ. ಆದರೆ ಭಗವಂತನು ನಮ್ಮನ್ನೆಲ್ಲ ಸಲಹುತ್ತಿರುವ, ರಕ್ಷಿಸುತ್ತಿರುವ ಅವನು ಪರಮೋನ್ನತನು. ಸೊ ಅವನಿಗೆ ನನಗೆ ಬಹಳ ವ್ಯತ್ಯಾಸ ಇದೆ. ಇದು ಸರಳವಾದ ಸತ್ಯ. ಸೊ ಪ್ರಭುಪಾದರಿನ ಒಂದು ಉದಾಹರಣೆಯಿಂದ ನಮಗೆ ಹೇಳ್ತಾರೆ ಇಲ್ಲಿ, ತಂದೆಯು ಮಗನನ್ನು ಸೃಷ್ಟಿಸುತ್ತಾನೆ ಅಥವಾ ಪಡೆಯುತ್ತಾನೆ. ಮಗನು ಕೂಡ ಅನೇಕ ಮಕ್ಕಳನ್ನು ಸೃಷ್ಟಿಸುತ್ತಾನೆ. ಸೊ ತಂದೆಗೆ ಎಷ್ಟೋ ಮಕ್ಕಳಾಗ್ತಾರೆ, ಮತ್ತೆ ಮಕ್ಕಳಿಗೆ ಎಷ್ಟೋ ಮಕ್ಕಳಾಗ್ತಾರೆ. ಸೊ ಹಾಗೆ ಮರಿ ಮಕ್ಕಳು ಹೆಚ್ಚು ಹೋಗ್ತಾ ಇದೆ. ಅವರೆಲ್ಲರೂ ಮಾನವ ಜೀವಿಗಳಾಗಿ ಒಂದಾಗಿರಬಹುದು. ಬಹಳ ಉದಾಹರಣೆ ನೋಡಿ, ಒಂದಾಗಿರಬಹುದು ಅಂದ್ರೆ ಒಂದು, ನಾವು ಇಲ್ಲಿ ಈ ಉದಾಹರಣೆಯಲ್ಲಿ ಅವರ ತಂದೆ ಆಗ್ಬೋದು, ಮಕ್ಕಳಾಗ್ಬೋದು, ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು.
ಎಲ್ಲರೂ ಒಂದೇ. ಹೇಗೆ ಒಂದು ಅವರು? ಅವರೆಲ್ಲರೂ ಮಾನವರು, ನಮ್ಮ ಮನುಷ್ಯ ವರ್ಗಕ್ಕೆ ಸೇರಿದವರು. ಸೊ ಅದೇ ಇಲ್ಲಾಂದ್ರೆ ಒಂದು ಪ್ರಾಣಿ ವರ್ಗಕ್ಕೆ ಸೇರಿದವರು ಆಗಿರ್ಬೋದು. ಹೇಗೆ ಏನೇ ಆದ್ರೂ ಒಂದು ಅಂದ್ರೆ ಅವರ ಇರೋ ಒಂದು ಇದು, ಅದರಲ್ಲಿ ಒಂದು ನಾಯಿ ಫ್ಯಾಮಿಲಿ ಇರ್ಬೋದು, ನಾಯಿ ತಂದೆ, ನಾಯಿ ತಾಯಿ, ನಾಯಿ ಮಕ್ಕಳು, ನಾಯಿ ಮರಿ ಮಕ್ಕಳು ಎಲ್ಲ ಇರ್ಬೋದು. ಅದು ಅವರೆಲ್ಲೋ ಸಂಸಾರ ಇದೆ. ಸೊ ಅದು ಅವ್ರು ಒಂದೇ ಅಂದ್ರೆ ಅವರು ನಾಯಿಗಳು ಹೌದು. ಇಲ್ಲ ನಾವೆಲ್ಲರೂ ಒಂದೇ ಅಂದ್ರೆ ನಾವು ಮನುಷ್ಯ, ಹೀಗೆ ಒಂದು. ಈ ರೀತಿಯಲ್ಲಿ ಒಂದು. ಆದರೆ ಏಕಕಾಲದಲ್ಲಿ ತಂದೆಯಿಂದ ಮಗನು ಮತ್ತು ಮೊಮ್ಮಕ್ಕಳು ಭಿನ್ನರು. ಮಗ ತಂದೆಯ ಸ್ಥಾನ ಪಡೆಯಲಾಗದು. ಶ್ರೀಲ ಪ್ರಭುಪಾದ ಚೆನ್ನಾಗಿ ಹೇಳೋದು, ಗಾಡ್ ಈಸ್ ಗಾಡ್, ಡಾಗ್ ಈಸ್ ಡಾಗ್. ದಿಸ್ ಇಸ್ ದ ಲಾ ಆಫ್ ಐಡೆಂಟಿಟಿ ಅಂತ ಕೂಡ ಹೇಳ್ತಾರೆ. ಏನದು? ಈ ಪ್ರಭುಪಾದ ಕೊಟ್ಟ ಒಂದು ಲಾ. ನಾವೇನೇನೋ ಲಾಗಳು ಓದಿದೀವಿ, ನ್ಯೂಟನ್ಸ್ ಲಾ, ಪ್ಯಾಸ್ಕಲ್ಸ್ ಲಾ, ಗ್ರಾವಿಟೇಷನಲ್ ಲಾ, ಲಾ ಆಫ್ ಥರ್ಮೋಡೈನಮಿಕ್ಸ್, ಎಷ್ಟೆಷ್ಟೆಷ್ಟು ನಾವು ಫಿಸಿಕ್ಸ್ ಲಾಸು, ಕೆಮಿಸ್ಟ್ರಿ ಲಾಸು, ಮ್ಯಾಥಮೆಟಿಕಲ್ ಲಾಸು ಏನೇನೋ ಕೇಳ್ತೇವೆ ನಾವು. ಆಕ್ಚುಲಿ ಇದೆಲ್ಲವೂ ಓಕೆ, ಇದೆಲ್ಲ ಸ್ವಲ್ಪ ಸಮಯಕ್ಕೆ ಭೌತಿಕ ಜಗತ್ತಿನಲ್ಲಿ ಅನ್ವಯವಾಗ್ಬೋದು. ಆ ಲಾಗಳು ಕೂಡ ಭಗವಂತನ ಚೇಂಜ್ ಮಾಡ್ಬೋದು. ಸೊ ಹೇಗೆ ಶ್ರೀರಾಮಚಂದ್ರನು ಆ ಲಾನ, ಗ್ರಾವಿಟೇಷನ್ ಲಾನ ಅದು ಕೆಲಸ ಮಾಡೋದೇ ಕೆಲಸ ಮಾಡೋದಿಲ್ಲ. ನೀರಿನಲ್ಲಿ ಕಲ್ಲು ಹಾಕಿದ್ರೆ ಅದು ತೇಲುತ್ತೆ. ಅದು ನೀರು ಒಳಗೆ ಹೋಗ್ಬೇಕು, ಅದು ಗ್ರಾವಿಟೇಷನ್ ಲಾ ಪ್ರಕಾರ ಹೋಗ್ಬೇಕು. ಆದ್ರೆ ಕೃಷ್ಣ ಇಚ್ಛೆ ಪಟ್ರೆ ಆ ಲಾ ಕೂಡ ವರ್ಕ್ ಆಗಲ್ಲ. ಎನಿವೆ ಅದು ಇರ್ಬೋದು. ಈ ಲಾಗಳು ಕೂಡ ಚೇಂಜ್ ಮಾಡ್ಬೋದು ನಾವು. ಭಗವಂತನು ಆ ಯೋಗ ಶಕ್ತಿಯಿಂದ, ಇನ್ನೊಂದು ಯೋಗ ಸಿದ್ಧಿಯಿಂದ ಯೋಗಿಗಳು ಕೂಡ ಸ್ವಲ್ಪ ಅದಲು ಬದಲು ಮಾಡ್ಬೋದು ಆ ಲಾ. ಆದ್ರೆ ಈ ಲಾ ಏನು, ಲಾ ಆಫ್ ಐಡೆಂಟಿಟಿ, ಈ ಏನ್ ಹೇಳ್ತೀವಿ ಸರಳವಾದ ಸತ್ಯ, ಇದು ಆಚಾರ್ಯರು ಕೊಡೋದು. ಇದು ಯಾವಾಗಲೂ ಲಾ, ಎಟರ್ನಲ್ ಲಾ. ಇದು ಏನದು ಎಟರ್ನಲ್ ಅಂದ್ರೆ ನಿತ್ಯವಾದ, ಅದು ಹಾಗೆ. ಗಾಡ್ ಈಸ್ ಗಾಡ್, ಭಗವಂತನು ಭಗವಂತನೇ. ಡಾಗ್ ಈಸ್ ಡಾಗ್, ನಾಯಿ ನಾಯಿ. ಸೊ ಈ ರೀತಿಯಲ್ಲಿ ನಾವೇ ಭಗವಂತನು ಭಗವಂತನೇ. ಇದು ಲಾ ಆಫ್ ಐಡೆಂಟಿಟಿ, ನಮ್ಮ ಗುರುತುವಿನ ಇದು ಕಾನೂನು. ಇದನ್ನ ಯಾರು ಬದಲು ಮಾಡಕ್ಕಾಗಲ್ಲ. ಅವರೆಲ್ಲರೂ ಮಾನವ ಜೀವಿಗಳಾಗಿ ಒಂದಾಗಿರಬಹುದು, ಆದರೆ ಏಕಕಾಲದಲ್ಲಿ ತಂದೆಯಿಂದ ಮಗನು ಮತ್ತು ಮೊಮ್ಮಕ್ಕಳು ಭಿನ್ನರು. ಮಗ ತಂದೆಯ ಸ್ಥಾನ ಪಡೆಯಲಾಗದು, ಅಥವಾ ಮೊಮ್ಮಕ್ಕಳು ತಂದೆಯ ಸ್ಥಾನ ಪಡೆಯಲಾರರು. ಏಕಕಾಲದಲ್ಲಿ ತಂದೆ, ಮಗ ಮತ್ತು ಮೊಮ್ಮಕ್ಕಳು ಎಲ್ಲ ಒಂದೆಯೂ ಹೌದು, ಭಿನ್ನರೂ ಹೌದು. ಮಾನವ ಜೀವಿಗಳಾಗಿ ಅವರೆಲ್ಲ ಒಂದು, ಆದರೆ ಸಂಬಂಧಿಗಳಾಗಿ ಅವರು ಬೇರೆ ಬೇರೆ. ಆದ್ದರಿಂದಲೇ ವೇದಗಳಲ್ಲಿ ಸೃಷ್ಟಿಕರ್ತ ಮತ್ತು ಸೃಷ್ಟಿತ, ಇಲ್ಲವೇ ಪ್ರಭು ಮತ್ತು ಅಧೀನ ಇವರುಗಳ ಸಂಬಂಧದಲ್ಲಿ ವ್ಯತ್ಯಾಸವನ್ನು ತೋರಿಸಲಾಗಿದೆ. ಪ್ರಭು ನಾನು, ಅಧೀನನಾದ ನಾನು ಎಂದು ಹೇಳಲಾಗಿದೆ. ಹೀಗೆ ಈ ಎರಡು ನಾನು ತತ್ವಗಳಲ್ಲಿ ಅಪಾರ ವ್ಯತ್ಯಾಸವಿದೆ. ಪ್ರಭುಪಾದ ಮೊದಲಿಗೆ ಅವ್ರೇನ್ ಹೇಳ್ತಾರೆ, ಒಬ್ಬೇ ಅಣ್ಣ. ಮಾಯಾವಾದಿಗಳು ಏನೇನೋ ಹೇಳ್ತಾರೆ ಅವರು. ನಾನು ಅಂದ್ರೆ ಆ ನಾನು, ಈ ನಾನು, ನೀವೆಲ್ಲ ನಾನು, ಎಲ್ಲ ಒಂದೇ, ಎಲ್ಲ ನಾನು. ನಾವು ಯಾವಾಗಲೂ ಇದ್ದೇವೆ ಹಿಂದೆ ನಾವು. ಯಾಕಂದ್ರೆ ನಾನು ಮಾತಾಡುವಾಗ ನಾನು ಒಂದು ಮಾತಾಡ್ತೀನಲ್ವಾ ನಿಮ್ ಜೊತೆಗೆ, ನಾನು 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 ಸೊ ನಾನು ಹೇಳ್ತೇನೆ ಹೀಗೆ. ಸೊ ಹಾಗೆ ಅವ್ರು ಹೇಳೋದು ಇಲ್ಲಿ ಹಾಗೆ. ಇದು ನಾನು ಅಂದ್ರೆ ಕೃಷ್ಣ ಹೇಳಿದಂತಲ್ಲ, ಅದಕ್ಕೆ ಪ್ರಭುಪಾದ ಪದಾರ್ಥ ಅಲ್ಲಿ ನಾನು ದೇವೋತ್ತಮ ಪುರುಷನು ಅಂತಲ್ಲ ಹೇಳೋದು. ಯಾಕಂದ್ರೆ ಅದು ಯಾರು ನಾನು ಮಾತಾಡ್ತಾ ಇರೋದು, ಆದ್ರೆ ಅವರು ಅದನ್ನ ಹಾಗೆ ತಗೊಂಡ್ಬಿಟ್ಟು ಆ ನಾನು, ಸೊ ನಾನು ಮಾತಾಡಿದಾಗ ನಾನು, ನೀವು ಮಾತಾಡಿದಾಗ ನಾನು, ಸೊ ಅದೇ ನಾನು. ಸೊ ನಾವೆಲ್ಲರೂ ಕೂಡ ನಾವು ಈ ಸೃಷ್ಟಿಯ ಮುಂಚೆ ನಾವೆಲ್ಲರೂ ಇದ್ವಿ. ನಾನು ಬಿಟ್ಟು ಏನೂ ಇರಲಿಲ್ಲ. ಈಗಲೂ ಕೂಡ ನಾನು ಇದ್ದೇನೆ, ನಾನೇ ಅದು ಆ ಪರಮ ಸತ್ಯ. ಮುಂದೆ ಕೂಡ ನಾಶ ಆದ್ಮೇಲೆ ನಾನೇ ಪರಮ ಸತ್ಯ, ನಾನು ಬಿಟ್ಟು ಏನೂ ಇಲ್ಲ. ಸೊ ಏನಿವೆ, ಈ ರೀತಿ ಅವ್ರಿಗೆ ಅರ್ಥ ಆಗ್ಬೇಕು ಇದರ ಅರ್ಥ. ಸೊ ಹೀಗೆ ನಾ ಪದಗಳನ್ನ ಪ್ರಭುಪಾದರು, ನಾನು ಬೇರೆ ಇದೆ. ಕೃಷ್ಣನು ಹೇಳೋ ನಾನು, ಪ್ರಭುವಾದ ನಾನು. ನಾವು ಹೇಳೋ ನಾನು, ನಾವು ಮಾಯಲ್ಲಿ ಚೆನ್ನಾಗಿ ಒಡೆಸ್ಕೊಂಡು ಇದಾಗಿ ಪತನಗೊಂಡಿರುವ ನಾನು. ಸೊ ವ್ಯತ್ಯಾಸ ಆ ನಾನುಗೆ ನಮ್ಮ ನನಗೆ ವ್ಯತ್ಯಾಸ. ಈ ಶ್ಲೋಕದ ಇನ್ನೊಂದು ಲಕ್ಷಣವೆಂದರೆ, ಯಾರೂ ಕೂಡ ಭಗವಂತ ಮತ್ತು ಬ್ರಹ್ಮನ ಉಭಯ ವ್ಯಕ್ತಿತ್ವಗಳನ್ನು ಅಲ್ಲಗಳೆಯಲಾಗದು. ಸೊ ಉಭಯ ವ್ಯಕ್ತಿತ್ವ. ಸೊ ಬ್ರಹ್ಮದೇವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಿರು, ತಪಸ್ಸೆ ಮಾಡಿದ್ರು. ನಂತರ ಭಗವಂತನು ಅವರ ತಪಸ್ಸೆಯಿಂದ, ಅವರ ಭಕ್ತಿ ಸೇವೆಯಿಂದ ತೃಪ್ತನಾಗಿ ಭಗವಂತನು ವ್ಯಕ್ತವಾಗಬೇಕು. ಆದ್ದರಿಂದ ಅಂತಿಮವಾಗಿ ಪ್ರಭು ಮತ್ತು ಅಧೀನ ಇಬ್ಬರು ವ್ಯಕ್ತಿಗಳೇ. ಅಂತಿಮವಾಗಿ ಸಕಲವೂ ನಿರಾಕಾರವೇ ಎಂಬ ನಿರಾಕಾರವಾದಿಗಳ ಸಿದ್ಧಾಂತವನ್ನು ಇದು ಖಂಡಿಸುತ್ತದೆ. ಪ್ರಭು ನಾನು ಪರಮಸತ್ಯವಾಗಿದ್ದು,
ಅವನೊಬ್ಬ ವ್ಯಕ್ತಿ ಎಂದು ಹೇಳುವ ಮೂಲಕ ಅಲ್ಪಜ್ಞಾನಿಗಳಾದ ನಿರಾಕಾರವಾದಿಗಳು ಒತ್ತಿ ಹೇಳುವ ನಿರಾಕಾರ ಲಕ್ಷಣವನ್ನು ಖಂಡಿಸಲಾಗಿದೆ. ಬ್ರಹ್ಮನು ಅಧೀನನಾದ ನಾನು ಆಗಿದ್ದು ಅವನು ಒಬ್ಬ ವ್ಯಕ್ತಿಯೇ, ಆದರೆ ಅವನು ಪರಾತ್ಪರನಲ್ಲ. ಅಧ್ಯಾತ್ಮ ಮನೋಭಾವದಲ್ಲಿ ಆತ್ಮಸಾಕ್ಷಾತ್ಕಾರಕ್ಕಾಗಿ ತಾನು ಕೂಡ ಪರಮಸತ್ಯನ ತತ್ವಕ್ಕೆ ಸೇರಿದವನು ಎಂದು ಭಾವಿಸಿಕೊಳ್ಳುವುದು ಅನುಕೂಲಕರವಾಗಿರಬಹುದು. ಸೊ ನಮಗೆ ಭಗವಂತನು ಈ ರೀತಿ ಆಧ್ಯಾತ್ಮಿಕ ವ್ಯಕ್ತಿ, ಸೊ ನಾನು ಕೂಡ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಗುಣಾತ್ಮಕವಾಗಿ ನಾನು ಒಂದು, ಸೊ ಅದು ನಮಗೆ ಪರಮಸತ್ಯ ತತ್ವಕ್ಕೆ ಸೇರಿದವನು ಎಂದು ಭಾವಿಸಿಕೊಳ್ಳುವುದು ಅನುಕೂಲವಾಗಿರಬಹುದು. ಆದರೆ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿರುವಂತೆ ಪ್ರಭು ಮತ್ತು ಅಧೀನರ ನಡುವೆ ಯಾವಾಗಲೂ ವ್ಯತ್ಯಾಸವಿದೆ. ಹೇಗೆ ಕೃಷ್ಣನು ಸಚ್ಚಿದಾನಂದ, ನಾನು ಕೂಡ ಸಚ್ಚಿದಾನಂದಾನೆ. ನನ್ನ ಗಾತ್ರ ಚಿಕ್ಕದಿರ್ಬೋದು, ಸ್ವಲ್ಪನೇ ಇರ್ಬೋದು ನನ್ನ ಅಸ್ತಿತ್ವ, ನನ್ನ ಜ್ಞಾನವೂ ಆ ರೀತಿಯಲ್ಲಿ ಸ್ವಲ್ಪವೇ ಇರ್ಬೋದು, ಆದರೂ ಕೂಡ ಕೃಷ್ಣನ ಅಂಶವಾಗಿ ನನಗೆ ಆ ನಿತ್ಯವಾದ ಸತ್, ನಿತ್ಯವಾಗಿ ಆ ಜ್ಞಾನ, ಆ ನಿತ್ಯವಾಗಿರೋ ಆನಂದ, ಅದು ಅವನಷ್ಟು ಮಟ್ಟಿಗೆ ಇಲ್ಲ ಆದರೂ ನನಗಿದೆ. ನಾನು ಅದಕ್ಕೆ ಇದಕ್ಕೆ ಸೇರಿದವನು. ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನಃ. ಸೊ ಕೃಷ್ಣ ಹೇಳೋದು ಮಮೈವ ಅಂಶ, ಸೊ ಎಲ್ಲರೂ ಕೂಡ ನನ್ನ ಅಂಶವೇ. ಸೊ ಕೃಷ್ಣ ವಿಭಿನ್ನ ಅಂಶ ನಾವು. ಸೊ ಕೃಷ್ಣನ ವಿಭಿನ್ನ ಅಂಶವಾಗಿ ಕೃಷ್ಣ ಎಲ್ಲ ಗುಣಗಳು ನಮ್ಮಲ್ಲೂ ಇದೆ. ಆದರೆ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿರುವಂತೆ ಪ್ರಭು ಮತ್ತು ಅಧೀನ ನಡುವೆ ಯಾವಾಗಲೂ ವ್ಯತ್ಯಾಸವಿದೆ. ನಿರಾಕಾರವಾದಿಗಳು ಈ ಶ್ಲೋಕವನ್ನು ಬಹಳವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ವಾಸ್ತವವಾಗಿ ಬ್ರಹ್ಮನು ಐಹಿಕ ಸೃಷ್ಟಿಯ ಲಯದ ನಂತರವೂ ತನ್ನ ಶಾಶ್ವತ ದಿವ್ಯ ರೂಪದಲ್ಲಿ ಇರುವ ಪ್ರಭು ಭಗವಂತನನ್ನು ಮುಖಾಮುಖಿ ನೋಡುತ್ತಿದ್ದಾನೆ. ಬ್ರಹ್ಮನು ಕೂಡ ಭಗವಂತನ ರೂಪವು ಬ್ರಹ್ಮನ ಸೃಷ್ಟಿಗೂ ಮೊದಲೇ ಇತ್ತು. ಓಕೆ, ಬ್ರಹ್ಮನು ಕಂಡ ಭಗವಂತನ ರೂಪವು ಬ್ರಹ್ಮನ ಸೃಷ್ಟಿಗೂ ಮೊದಲೇ ಇತ್ತು. ಐಹಿಕ ಸೃಷ್ಟಿಯ ಎಲ್ಲ ಮೂಲ ದ್ರವ್ಯಗಳು ಹಾಗೂ ಐಹಿಕ ಸೃಷ್ಟಿಯ ನಿಯೋಗಿಗಳು ಎಲ್ಲವೂ ಭಗವಂತನ ಶಕ್ತಿಯ ವಿಸ್ತರಣೆಗಳೇ ಆಗಿವೆ. ಭಗವಂತನ ಶಕ್ತಿಯ ಪ್ರದರ್ಶನವು ಮುಗಿದ ಬಳಿಕ ಉಳಿಯುವುದು ಅದೇ ದೇವೋತ್ತಮ ಪುರುಷನೇ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಈ ಎಲ್ಲ ಸಂದರ್ಭಗಳಲ್ಲೂ ಭಗವದ್ ರೂಪ ಇದ್ದೇ ಇರುತ್ತದೆ. ವಾಸುದೇವೋ ವಾ ಇದಂ ಅಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನೇ ಶ ನ ಇತ್ಯಾದಿ ಮಾತುಗಳಲ್ಲಿ ವೇದ ಮಂತ್ರಗಳು ಇದನ್ನು ದೃಢಪಡಿಸಿವೆ. ಸೃಷ್ಟಿಗೆ ಪೂರ್ವದಲ್ಲಿ ವಾಸುದೇವ ಹೊರತು ಬೇರಾರೂ ಇರಲಿಲ್ಲ. ಬ್ರಹ್ಮನಾಗಲಿ ಶಂಕರನಾಗಲಿ ಇರಲಿಲ್ಲ. ನಾರಾಯಣನು ಮಾತ್ರ ಇದ್ದನು. ಬ್ರಹ್ಮ ಅಥವಾ ಈಶಾನ ಇವರು ಯಾರೂ ಇರಲಿಲ್ಲ. ನಾರಾಯಣ ಅಥವಾ ದೇವೋತ್ತಮ ಪುರುಷನು ಸಕಲ ಸೃಷ್ಟಿಗೆ ಅತೀತನು. ಆದರೆ ಇಡೀ ಸೃಷ್ಟಿಯು ಅವ್ಯಕ್ತದ ಉತ್ಪನ್ನ ಎಂದು ಶ್ರೀಪಾದ ಶಂಕರಾಚಾರ್ಯರು ತಮ್ಮ ಭಗವದ್ಗೀತೆ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಸೃಷ್ಟಿಕರ್ತ ಮತ್ತು ಸೃಷ್ಟಿತ ಇವೆರಡರ ನಡುವೆ ಉಭಯರು ಒಂದೇ ಗುಣದವರಾಗಿದ್ದರೂ ವ್ಯತ್ಯಾಸವಿದೆ. ಇನ್ಫ್ಯಾಕ್ಟ್ ಶಂಕರಾಚಾರ್ಯರು ಇಲ್ಲಿ ಅವ್ಯಕ್ತ ಅಂತ ಹೇಳಿದ್ರು, ಅವ್ರು ಹೇಳ್ತಾರೆ ಆ ಅವ್ಯಕ್ತದ ಮುಂಚೆ ನಾರಾಯಣೋ ಪರೋ ಅವ್ಯಕ್ತ ಅವ್ರು ಹೇಳ್ತಾರೆ. ಅದರಿಂದ ಮುಂಚೆ ನಾರಾಯಣನಿದ್ದ, ನಾರಾಯಣನ ಅಸ್ತಿತ್ವ ಅದಕ್ಕೂ ಪೂರ್ವ, ಅದಕ್ಕೂ ಅತೀತ. ಸೊ ಆ ರೀತಿ ಶಂಕರಾಚಾರ್ಯರು ಹೇಳೋ ಮಾತಿದೆ. ಸೊ ಈಗ ಭಗವಂತನೇ ಎಲ್ಲರೂ ಅಂತ ಹೇಳಿದ್ರೆ, ಈಗ ಅದು ಭಗವಂತನ ಶಕ್ತಿಗಳು. ಭಗವಂತನೂ ಇದ್ದಾನೆ. ಭಗವಂತನು ತನ್ನ ಶಕ್ತಿಗಳಾಗಿ, ಭೌತಿಕ ಶಕ್ತಿಯಾಗಿ ಇಲ್ಲ ಆಧ್ಯಾತ್ಮಿಕ ಶಕ್ತಿಗಳಾಗಿ ಭಗವಂತನು ಈ ಸೃಷ್ಟಿಯಲ್ಲಿ ಇದ್ದಾನೆ. ಸೊ ನಾವೆಲ್ಲರೂ ಜೀವಿಗಳು ಭಗವಂತನ ಮೇಲ್ಮಟ್ಟವಾದ ಶಕ್ತಿ, ಜೀವಶಕ್ತಿ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯೊಮ್ಮೆ ಭಿನ್ನಾಮೇ ಪ್ರಕೃತಿರ್ ಅಷ್ಟದ. ಭಗವದ್ಗೀತೆ ಕೃಷ್ಣ ಹೇಳೋದು ಭಿನ್ನಾಮೇ ಪ್ರಕೃತಿರ್ ಅಷ್ಟದ. ಸೊ 8 ಪಂಚಭೂತ ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ. ಸೊ 8 ಇಲ್ಲ, ಇದನ್ನ ಹೆಚ್ಚು ಮಾಡಿದ್ರೆ 24 ಇದಾಗ ಮಾಡ್ಬೋದೇನೋ. ಇಂದ್ರಿಯ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇಂದ್ರಿಯದ ವಸ್ತುಗಳು ಅದೆಲ್ಲ ಸೇರಿಸ್ಕೊಂಡು ಪ್ರಕೃತಿಯ ಸೇರಿಸ್ಕೊಂಡ್ರೆ ವಿಚವೇ ಏನಾದ್ರು ಹೇಗಾದ್ರೂ ಆಗ್ಲಿ, ಆದ್ರೆ 24 ಅಂಶಗಳು ಇದ್ದು ಇದು ಕೃಷ್ಣ ಹೇಳೋದು ನನ್ನ ಭಿನ್ನ ಪ್ರಕೃತಿ, ನನ್ನ ಕೆಳಮಟ್ಟದ ಶಕ್ತಿ. ಅಪರೇಯಂ ಇತಸ್ತು ಅನ್ಯ, ಇದರ ಮೇಲೆ ಇನ್ನೊಂದು ಮೇಲ್ಮಟ್ಟದ ಶಕ್ತಿ ಇದೆ. ಜೀವಭೂತಂ ಮಹಾಭಾವೋ ಏತೆ ದಾರ್ಯತೆ ಜಗತ್. ಎಲ್ಲ ಜೀವಿಗಳು, ಎಲ್ಲ ಜೀವಾತ್ಮರು ಇದರ ಮೇಲ್ಮಟ್ಟದ ಶಕ್ತಿ. ಸೊ
ಸೊ ಇದು ಈ ಶಕ್ತಿಗಳು ಹೇಗೆ ಸೂರ್ಯನಿಗೆ ಹಲವು ಶಕ್ತಿಗಳು ಹೇಳ್ತೇವೆ. ಬಿಸಿಲು ಕೊಡುವ ಶಕ್ತಿ ಇದೆ, ಬಿಸಿ, ಹೀಟ್ ಎನರ್ಜಿ, ಲೈಟ್ ಎನರ್ಜಿ, ಒಂದು ಇದನ್ನು ಪ್ರಜ್ವಲವಾಗಿ ಕೊಡೋದು, ಬೆಳಕು ಕೊಡೋ ಶಕ್ತಿ. ಸೊ ಬೇರೆ ಬೇರೆ ಶಕ್ತಿಗಳಿದೆ ಸೂರ್ಯಕ್ಕೆ. ಸೊ ಅದು ಯಾವಾಗಲೂ ಇದೆ ಸೂರ್ಯಕ್ಕೆ ಆ ಶಕ್ತಿ. ಸೊ ಈ ಶಕ್ತಿಗಳು ಪ್ರದರ್ಶನ ಆಗ್ತಾ ಇದೆ ಅಂದ್ರೆ ಆ ಸೂರ್ಯನಿರೋದ್ರಿಂದ ಪ್ರದರ್ಶನ ಆಗ್ತಾ ಇದೆ. ಸೊ ನಾವು ಅಸ್ತಿತ್ವದಲ್ಲಿ ಇದ್ದೇವೆ ಅಂದ್ರೆ ಕೃಷ್ಣನ ಅಸ್ತಿತ್ವದಲ್ಲಿದ್ದಾನೆ, ಅದಕ್ಕೆ ನಮ್ಮ ಅಸ್ತಿತ್ವ ಇದೆ. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು, ಈ ಸೃಷ್ಟಿ ಆದ ನಂತರ ಕೂಡ ಇರೋದು ನಾನೇ, ನಾನು ಬಿಟ್ಟು ಏನು ಇಲ್ಲ ಅಂದ್ರೆ ಅವನ ಶಕ್ತಿಗಳು ಆಗಿ ನಾವು ಜೀವಾತ್ಮರಿದ್ದೇವೆ, ಈ ಭೌತಿಕ ಶಕ್ತಿಗಳಿವೆ ಅಷ್ಟೇ. ಸೊ ಭಗವಂತನೇ ಇರೋದು, ಭಗವಂತನ ಎಲ್ಲ ಹೋದ್ರು ನಾನು ಅಂತ ಹೇಳ್ಬೋದು. ಪ್ರಭುಪಾದ ಚೆನ್ನಾಗಿ ಎಕ್ಸಾಂಪಲ್ ಕೊಡೋದು, ಈ ದೇಹದ ಭಾಗದಲ್ಲಿ ನಾನು ಹೇಳ್ತೇನೆ, ಇದು ನನ್ನ ಕೈ, ಇದು ನನ್ನ ತಲೆ, ಇದು ನನ್ನ ಅಂದ್ರೆ ನನಗೆ ನನ್ನ ಭಾಗವಾಗಿ ನನ್ನದು ಅಂತ. ಸೊ ಹಾಗೆ ಭಗವಂತನು ಹಾಗೆ ಹೇಳ್ಬೋದು, ಅದು ನಾನು ಅಂತ ಹೇಳ್ಬೋದು ಭಗವಂತನ. ಯಾವಾಗ ಈ ಕೈನ ಅದು ನಾನು, ಯಾರಾದ್ರು ಇಲ್ಲ ನನ್ನ ಕೈನ ಇಲ್ಲ ನನ್ನ ವಸ್ತುಗಳೇನಾದ್ರು, ಸಪೋಸ್ ನಮ್ಗೆ ಎಷ್ಟೋ ವಸ್ತುಗಳು, ನಮ್ದು ಪುಸ್ತಕ ಇರ್ಬೋದು, ಇನ್ನೊಂದಿರ್ಬೋದು, ಅದು ನನ್ನದು. ನೀವ್ ಯಾಕೆ ಅದನ್ನ ಯಾರು ಮುಟ್ಟೋರು ಅದನ್ನ, ಇಲ್ಲ ನನ್ನ ದೇಹ ನೀವು ಯಾಕೆ ಅದನ್ನ ಅದಕ್ಕೇನೋ ಏನೋ ಮಾಡ್ತಾ ಇದ್ದೀರಾ, ಅದಕ್ಕೆ ನೋವು ಮಾಡ್ತಾ ಇದ್ದೀರಾ, ಅದು ನನ್ನದು, ಅದು ನಾನು. ಸೊ ಅಂತ ನಾವ್ ಹೇಳ್ತೇವೆ. ಸೊ ಭಗವಂತನ ಯಾವಾಗಲೂ ಹೇಳ್ಬೋದು, ಅವನ ಭಾಗಕ್ಕೆ ಅದು ನಾನು ಅಂತ ಭಗವಂತನ ಹೇಳ್ಬೋದು. ಸೊ ಅದು ಅವನಿಗೆ ಸೇರಿದ್ದ, ನಮ್ಮ ಅಸ್ತಿತ್ವವೇ ಅವನಿಗೆ ಅವನ ಭಾಗವಾಗಿ ನಮ್ಮ ಅಸ್ತಿತ್ವ, ನಮ್ಮ ಒಂದು ಸ್ವತಂತ್ರ ಅಸ್ತಿತ್ವ ಇಲ್ಲ. ಸೊ ಭಗವಂತನ ಹೇಳ್ಬೋದು ನಾನೇ ಇರೋದು. ಸೊ ಭಗವಂತನೇ ಆದರೆ ಹೇಳಿದ್ದಾನೆ ಅಂತ ನಾವು ಕೂಡ ನಾವು ಭಾಗವಾಗಿ ಅದು ನಾನೇ ಅಂತ ಹೇಳಕ್ಕಾಗಲ್ಲ. ಸೊ ಅದು ವ್ಯತ್ಯಾಸ ಗುರ್ತಿಸ್ಕೊಳ್ಬೇಕು ನಾವು, ಅದು ತಪ್ಪ ಅರ್ಥ ಮಾಡ್ಕೊಳ್ಬಾರ್ದು ನಾವು. ಮಾಯಾವಾದಿ ತತ್ವದಲ್ಲಿ ಎಲ್ಲ ತಪ್ಪ ಅರ್ಥ ಆಗುತ್ತೆ. ಈ ಮಾತಿನ ಈ ಮತ್ತೊಂದು ಲಕ್ಷಣವೆಂದರೆ ಭಗವಾನ್ ಅಥವಾ ದೇವೋತ್ತಮ ಪುರುಷನೇ ಪರಮ ಸತ್ಯವಾಗಿದ್ದಾನೆ ಎನ್ನುವುದು. ದೇವೋತ್ತಮ ಪುರುಷ ಮತ್ತು ಅವನ ಸಾಮ್ರಾಜ್ಯವನ್ನು ಈಗಾಗಲೇ ವಿವರಿಸಲಾಗಿದೆ. ಸೊ ಈ ಬ್ರಹ್ಮನ ವಿವರಣೆಯಲ್ಲೇ ಕೇಳಿದ್ವಿ ನಾವು. ಬ್ರಹ್ಮನ ವಿವರಣೆಯಲ್ಲಿ ಕೇಳಿದ್ದು, ಬ್ರಹ್ಮ ಸಾಕ್ಷಾತ್ಕಾರ ಆದಾಗ ಭಗವಂತನ ವೈಕುಂಠ ಲೋಕದ ದರ್ಶನ ಸಿಕ್ತು. ಅಲ್ಲಿ ವಿಮಾನಗಳಿದೆ, ಅಲ್ಲಿರೋ ಜೀವಿಗಳ ವಿವರಣೆ ಕೇಳಿದ್ವಿ ನಾವು. ಮತ್ತೆ ಲಕ್ಷ್ಮೀ ದೇವಿಯವರ ವಿವರಣೆ ಕೇಳಿದ್ವಿ, ಮತ್ತೆ ನಾರಾಯಣನ ವಿವರಣೆ ಕೇಳಿದ್ವಿ. ಅವರೆಲ್ಲ ನೋಡಿದ್ರು ಭಗವಂತನ ಈ ದರ್ಶನ ಮಾಡಿದ್ರು ಅವರು. ಸೊ ಅಂದ್ರೆ ಇದೆಲ್ಲವೂ ಕೂಡ ಇದೆ. ಬ್ರಹ್ಮನು ನೋಡ್ತಾ ಇದ್ದು ಇದೆಲ್ಲವೂ ಕೂಡ ಶಾಶ್ವತವಾಗಿ ಇದೆ. ಮತ್ತೆ ಅಂತ ಆ ವ್ಯಕ್ತಿ ಇಲ್ಲಿ ಹೇಳ್ತಾ ಇರೋದು ಅಹಂ. ಸೊ ನನ್ನ ಬಗ್ಗೆ ನಾನು ಇವಾಗ ನಿಂಗೆ ಹೇಳ್ತೇನೆ, ತಿಳಿದುಕೋ ಅಂತ ಭಗವಂತನ ಹೇಳ್ತಾನೆ. ನಾವು ಹೇಳೋದು ಅಹಂ, ಆ ನಾರಾಯಣನಿಗೆ. ಇವೆಲ್ಲ ವಿವರಣೆ ಆಯ್ತು. ಈಗ ಬ್ರಹ್ಮದೇವರು ಆಗ್ಲೇ ಅವರ ಸಾಕ್ಷಾತ್ಕಾರದಲ್ಲಿ ಅವರು ಭಗವಂತನ ಲೋಕಗಳು ನೋಡಿ ಆಯ್ತು, ಅಲ್ಲಿರುವ ಜೀವಿಗಳನ್ನು ನೋಡಿದ್ರು, ಅಲ್ಲೆಲ್ಲ ವಿಮಾನಗಳು, ಅಲ್ಲಿರುವ ಲಕ್ಷ್ಮೀ ದೇವಿಯರು, ನಾರಾಯಣ ಎಲ್ಲ ನೋಡಿ ಮತ್ತೆ ನಾರಾಯಣಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ನಾರಾಯಣ ಮಾತಾಡುವಾಗ ಇವರು ಮಾಯಾವಾದಿಗಳು ಹೇಳೋದು ಅಹಂ ಅಂದ್ರೆ ನಾವು, ಅಹಂ ಅಂದ್ರೆ ಭಗವಂತನು ಆತರ ಅವನ ಸಪರೇಟ್ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ, ಅವನ ವ್ಯಕ್ತಿ ಅಲ್ಲ ಅಂತ. ಇದೆಷ್ಟು ಇದು ಒಂದು ರೀತಿಯಲ್ಲಿ ಇದು ಹೇಗೆ, ಸೊ ಕೇವಲ ಪದದ ಒಂದು ಸಂಯೋಜನೆಯಿಂದ, ಪದದ ಪ್ರಯೋಗದಿಂದ ಅವರ ತತ್ವವನ್ನೇ ಕೊಡ್ಲಿಕ್ಕೆ, ಒಂದು ಹೊಸ ತತ್ವವನ್ನು, ಹೊಸ ಒಂದು ಮಿಥ್ಯಾ ಕಲ್ಪನೆಯನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲ. ಸೊ ಆ ಪರಮ ಪುರುಷನು, ಆ ದೇವೋತ್ತಮನು, ಅವನು ಇಲ್ಲಿ ಮಾತಾಡ್ತಾ ಇರೋದು ಅಹಂ, ನಾನು ಆ ಪರಮ ಪುರುಷನು, ಆ ದೇವೋತ್ತಮನು, ಆ ಸುಂದರರು ಭಗವಂತನು ಮಾತಾಡ್ತಾ ಹೇಳ್ತಾ ಇರೋದು. ಸೊ ಇಲ್ಲಿ ಅಹಂ ಅದು ನಾವು ಯಾರೋ ಅಹಂ ಆಗ್ಬೋದು, ಯಾರೋ ನಾನು ಆಗ್ಬೋದು, ಅದು ಎಲ್ಲನೂ ಒಂದೇ ಅಂತ ಅದು ಹೇಳ್ಬಾರ್ದು. ಈ ಮಾತಿನ ಮತ್ತೊಂದು ಲಕ್ಷಣವೆಂದರೆ ಭಗವಾನ್ ಅಥವಾ ದೇವೋತ್ತಮ ಪುರುಷನೇ ಪರಮ ಸತ್ಯವಾಗಿದ್ದಾನೆ ಎನ್ನುವುದು. ದೇವೋತ್ತಮ ಪುರುಷ ಮತ್ತು ಅವನ ಸಾಮ್ರಾಜ್ಯವನ್ನು ಈಗಾಗಲೇ ವಿವರಿಸಲಾಗಿದೆ. ಈಗಾಗಲೇ ಈ ಸ್ವಲ್ಪ ಶ್ಲೋಕಗಳ ಮುಂದೆನೆ ಬ್ರಹ್ಮದೇವರು ಎಲ್ಲವನ್ನು ನೋಡ್ಬಿಟ್ರು, ಎಲ್ಲರ ದರ್ಶನ ಪಡೆದ್ರು, ಎಲ್ಲ ಸಾಕ್ಷಾತ್ಕಾರ ಆಯ್ತು ಅವ್ರಿಗೆ. ನಿರಾಕಾರವಾದಿಗಳು ಭಾವಿಸಿರುವಂತೆ ಭಗವಂತನ ಸಾಮ್ರಾಜ್ಯವು ಶೂನ್ಯವಾಗಿಲ್ಲ. ಚತುರ್ಭುಜ ನಿವಾಸಿಗಳಿಂದಲೂ ಐಶ್ವರ್ಯ ಸಮೃದ್ಧಿಗಳಿಂದಲೂ ಕೂಡಿದ ವೈಕುಂಠ ಲೋಕಗಳು ವೈವಿಧ್ಯಮಯವಾಗಿವೆ. ಅಲ್ಲಿ ಮಹಾನುಭಾವ ವ್ಯಕ್ತಿಗಳಿಗೆ ಅಗತ್ಯವಾದ ವಿಮಾನಗಳು ಮತ್ತು ಅದರ ಸೌಕರ್ಯಗಳಿವೆ. ಆದ್ದರಿಂದ ದೇವೋತ್ತಮ ಪುರುಷನು ಸೃಷ್ಟಿಗೆ ಪೂರ್ವಭಾವಿಯಾಗಿ ಇದ್ದಾನೆ ಮತ್ತು ಅವನು ತನ್ನೆಲ್ಲ ದಿವ್ಯ ವೈವಿಧ್ಯಗಳೊಂದಿಗೆ ವೈಕುಂಠ ಲೋಕಗಳಲ್ಲಿದ್ದಾನೆ. ವೈಕುಂಠ ಲೋಕಗಳು ಸನಾತನ ಸ್ವರೂಪದ್ದಾಗಿದ್ದು ಪ್ರಕಟಿತ ವಿಶ್ವಗಳ ಪ್ರಳಯದ ನಂತರವೂ ಅವು ನಾಶವಾಗುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಅಂಗೀಕೃತವಾಗಿದೆ. ಸೊ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದಾನೆ, ಮತ್ತೆ ಹೇಳ್ತಾನೆ, ನನ್ನ ಆ ತರ ಒಂದು ದಿವ್ಯ ಧಾಮ ಇದೆ. ಸೊ ಆ ಲೋಕಗಳು ನೀವು ಬಂದ್ರೆ ಮತ್ತೆ ಇಲ್ಲಿ ಬರೋದಿಲ್ಲ, ಅದು ನಿತ್ಯವಾದ ಲೋಕಗಳು. ಏನು ಶ್ಲೋಕ ಆ ರೀತಿ ಎಷ್ಟು ಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ?
ಯಾರು ನೆನಪು ಬರುತ್ತಾ? ತಮ್ಮ ನಿತ್ಯವಾದ ಶ್ಲೋಕ. 8.20 ಪ್ರಭುಜಿ. ಒಂದ್ ನಿಮಿಷ ಹರೇ ಕೃಷ್ಣ. ಈಗ ಹೇಳಿ. 8.20 ಪರಸ್ತಸ್ಮಾಸ್ತು ಭಾವೋ ಅನ್ಯೋ ಅವ್ಯಕ್ತಾತ್ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ನಶ್ಯತ್ಸು ನ ವಿನಶ್ಯತಿ. ಎಸ್, ಧನ್ಯವಾದ. ಸೊ ನಶ್ಯತ್ಸು ನ ವಿನಶ್ಯತಿ. ಸೊ ಈ ಎಲ್ಲ ಜಗತ್ತು ನಾಶ ಆಗುತ್ತೆ, ಆದ್ರೆ ಅದು ನಾಶ ಆಗೋದಿಲ್ಲ. ನಶ್ಯತ್ಸು ನ. ಇನ್ಯಾವುದಿದೆ ಮತ್ತೆ ಶ್ಲೋಕ ಹಾಗೆ ಭಗವದ್ಗೀತೆಯಲ್ಲಿ? ಮತ್ತೊಂದಿದೆ ಪ್ರಭುಜಿ, ನ ತದ್ಭಾಸಯತೆ ಸೂರ್ಯೋ. ಆ ಶ್ಲೋಕ ಇದೆ. ನ ತದ್ಭಾಸಯತೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಓಕೆ. ಸೊ ಅದು ಅದರ ವಿವರಣೆ ಇದೆ. ಈ ತರ ಅಲ್ಲಿ ನಮ್ಮ ರೀತಿಯ ಸೂರ್ಯ ಚಂದ್ರ ಎಲ್ಲ ಇಲ್ಲ ಅಂತ. ಓಕೆ. ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲೂ ಬರ್ಲಿಕ್ಕಿಲ್ಲ. ಏನಿವೆ, ಸೊ ನಾವು ನಿತ್ಯವಾಗಿ ನಮ್ಮ ಅಸ್ತಿತ್ವ ನಿತ್ಯ ಆಗಿರುವಾಗ ಅಲ್ಲಿ ಹೋದ್ಮೇಲೆ ನಾವು ಇಲ್ಲಿ ಬರೋದಿಲ್ಲ, ಅಲ್ಲೇ ಇರ್ತೀವಿ ಅಂದ್ರೆ ನಿತ್ಯವಾಗಿ ಇರ್ತೇವೆ ಅಂತಾನೆ ಅರ್ಥ. ನಿತ್ಯವಾಗಿ ನಾವು ಇದ್ದೀವಿ ಅಂತಾನೆ ಅರ್ಥ. ನಮ್ಮ ಅಸ್ತಿತ್ವ ನಿತ್ಯವು. ಸೊ ಆಗಿರುವಾಗ ನಾವು ಇಲ್ಲೋಗಿ ಇಲ್ಲಿ ಮಾತ್ರ ವಾಪಸ್ ಬರೋದಿಲ್ಲ ಅಂದ್ರೆ ಅಲ್ಲೇ ಇದ್ದೀವಿ ಅಂದ್ರೆ ಅಲ್ಲಿ ನಿತ್ಯವಾಗಿ ಇದ್ದೇವೆ ನಾವು. ಓಕೆ. ಸೊ ಹಾಗೆ ನಿತ್ಯವಾಗ್ಬೋದು. ಸೊ ಇನ್ನೇನಾದ್ರೂ ಇದೆಯಾ ಶ್ಲೋಕಗಳು? ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಆ ಶ್ಲೋಕದಲ್ಲಿ ಏನ್ ಬರುತ್ತೆ? ಅದು 8ನೇ ಅಧ್ಯಾಯ. ಸೊ ನನಗ್ ಬಂದ್ರೆ ಮತ್ತೆ ನೀವು ಇದಕ್ಕೆ ಬರೋದಿಲ್ಲ. ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂಗತಃ. ನಾ ಆಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂಗತಃ. ಓಕೆ ಇದೆ, ಹಲವು ಕಡೆ ಇದೆ ಭಗವಂತನ ಹೇಳೋದು. ಸೊ ವೈಕುಂಠ ಲೋಕಗಳು ಸನಾತನ ಸ್ವರೂಪವಾದ್ದಾಗಿದ್ದು ಪ್ರಕೃತಿ ವಿಶ್ವಗಳ ಪ್ರಳಯದ ನಂತರವೂ ಅವು ನಾಶವಾಗುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಅಂಗೀಕೃತವಾಗಿದೆ. ಈ ದಿವ್ಯ ಲೋಕಗಳು ಗುಣಲಕ್ಷಣಗಳಲ್ಲಿ ಒಟ್ಟಾರೆ ಭಿನ್ನವಾಗಿದ್ದು ಅವು ಐಹಿಕ ಸೃಷ್ಟಿ ಸ್ಥಿತಿ ಅಥವಾ ಲಯಗಳ ನಿಯಮ ನಿಯಂತ್ರಣಗಳಿಗೆ ಅಧೀನವಲ್ಲ. ಇದು ಉದಾಹರಣೆ ಬಹಳ ಚೆನ್ನಾಗಿದೆ. ಮಹಾರಾಜನ ಅಸ್ತಿತ್ವ ಹೇಗೆ ಒಂದು ರಾಜ್ಯದ ಅಸ್ತಿತ್ವವನ್ನು ಸೂಚಿಸುವುದೋ ಹಾಗೆಯೇ ದೇವೋತ್ತಮ ಪುರುಷನ ಅಸ್ತಿತ್ವ ವೈಕುಂಠ ಲೋಕಗಳ ಅಸ್ತಿತ್ವವನ್ನು ಸೂಚಿಸುತ್ತದೆ. ಸೊ ಇದು ಒಳ್ಳೆ ಪಾಯಿಂಟ್ ಇದೆ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಭಗವಂತನ ಹೇಳ್ತಾನೆ, ನಾನು ಒಬ್ಬನೇ ಇರಿದದ್ದು ಮೊದಲು. ಅಹಂ ಏವಾ ಸಂ ಏವಾಗ್ರೆ. ಸೊ ಮೊದಲಿಗೆ ಈ ಸೃಷ್ಟಿಯ ಮುಂಚೆ ನಾನು ಒಬ್ಬನೇ ಇದ್ದೆ. ಸೊ ಇದು ಮಹಾರಾಜನೇ ಒಬ್ಬನೇ ಇರೋದಿಲ್ಲ. ಮಹಾರಾಜ ಅಂದ್ರೆ ಅವ್ರಿಗೆ ಎಷ್ಟೋ ಅವರ ಅರಮನೆ ಇದೆ, ಅವರ ಆಪ್ತರಿದ್ದಾರೆ, ರಾಣಿಯರಿದ್ದಾರೆ, ಸೇವಕರಿದ್ದಾರೆ, ಸೇನೆ ಇದೆ, ಸೈನ್ಯ ಎಲ್ಲ ಇದೆ, ಪ್ರಜೆಗಳು ಎಲ್ಲ. ಸೊ ಹಾಗೆ ಇಲ್ಲಿ ಭಗವಂತನಲ್ಲಿ ಈ ಮಾತು ಇಲ್ಲಿ ಹೇಳೋದು, ನಾನು ಒಬ್ಬನೇ ಮೊದಲು ಇದ್ದೆ ಅಂದ್ರೆ, ಸೊ ಕೃಷ್ಣ ಒಬ್ಬನೇ ಇದ್ದ, ಯಾರೂ ಇಲ್ವಾ ಕೃಷ್ಣನೊಟ್ಟಿಗೆ? ಒಬ್ಬ ಸಾಧಾರಣ ಮಹಾರಾಜನೇ ಒಬ್ಬನೇ ಇಲ್ಲ, ಅವರೇ ಎಷ್ಟೋ ಜನ ಇದ್ದಾರೆ. ಇನ್ನು ಪರಮಪುರುಷ ಎಲ್ಲ ಮಹಾರಾಜರಿಗೆ ಮಹಾರಾಜ. ಸೊ ಅವನಿಗೆ ಅವನೊಬ್ಬನೇ ಇದ್ದಾನೆ ಅಂದ್ರೆ ಹೇಗೆ ಅದು? ಸೊ ಮಹಾರಾಜನಿಗೆ ಎಲ್ಲರೂ ಇದ್ದಾರೆ, ಅವನ ಸಹಾಯಕರು, ಅವನ ಆಪ್ತರು, ಅವನ ಸೇವಕರು ಎಲ್ಲ ಇದ್ದಾರೆ. ಸೊ ಹಾಗೆ ವೈಕುಂಠ ಲೋಕದಲ್ಲಿ ಭಗವಂತನು ಯಾವಾಗಲೂ ಇದ್ದಾನೆ, ಅವರೆಲ್ಲರೂ ಸೇರಿದಂತೆ ಅವನಿದ್ದಾನೆ. ಸೊ ಅವನೊಬ್ಬನೇ ಇದ್ದಾನೆ ಅಂತ ನಾನು ಇನ್ನೊಬ್ಬನೇ ಅಂತ ಹೇಳಿದ್ರೆ ಇಲ್ಲಿಯವರು ಯಾರು ಇಲ್ಲ. ಈ ಜಗತ್ತು ಸೃಷ್ಟಿ ಆದ್ಮೇಲೆ ನಾವೆಲ್ಲ ಬಂದ್ವಿ, ನಾವೆಲ್ಲ ಪ್ರಾಬ್ಲಮ್ ಮೇಕರ್ಸ್, ನಾವೆಲ್ಲರೂ ಯಾವಾಗ್ಲೂ ಏನಾದ್ರು ಒಂದು ಪ್ರಾಬ್ಲಮ್ ಕೊಡೋರೆ ಎಲ್ಲ ಖೈದಿಗಳು ನಾವು, ಎಲ್ಲ ಪಿಕ್ ಪಾಕೆಟ್, ದರೋಡೆ, ಕೊಲೆ ಎಲ್ಲ ಮಾಡೋ ಈ ವ್ಯಕ್ತಿಗಳು ನಾವು. ಸೊ ನಾವು ಇಲ್ಲ ಭಗವಂತನ ಜಗತ್ತಿನಲ್ಲಿ ಎಲ್ಲರೂ ಪೂರ್ಣ ಶುದ್ಧ ಜೀವಿಗಳು ಭಗವಂತನೊಟ್ಟಿಗೆ. ಅವನಿಗೆ ಒನ್ನೆಸ್, ಅವರ ಒಂದು ಇದು ಉದ್ದೇಶನೂ ಒಂದೇ, ಕೃಷ್ಣನ ಉದ್ದೇಶನೂ ಒಂದೇ. ಭಗವಂತನ ಭಕ್ತಿ ಸೇವೆಯಲ್ಲಿ ಅಧೀನರಾಗಿ ತೊಡಗಿದ್ದಾರೆ, ಅವರಿದ್ದಾರೆ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿರುವ ನಾವೆಲ್ಲ ಯಾರು ಕೂಡ ಅಲ್ಲಿಲ್ಲ. ನಾವೆಲ್ಲರೂ ಕೃಷ್ಣನ ಮಹಾವಿಷ್ಣುವಿನ ಇದರಲ್ಲಿ ಸ್ವಪ್ನದಲ್ಲಿ ಹೋಗ್ಬಿಟ್ಟಿದ್ದೇವೆ ನಾವು. ಸೊ ಆ ರೀತಿಯಲ್ಲಿ ಇದ್ದೇವೆ ಅಷ್ಟೇ. ನಾವು ಇದ್ದೇವೆ, ನಾವು ಇಲ್ಲ ಅಂತಲ್ಲ. ನಾವು ನತ್ವೇ ವಾಹಂ ಜಾತುನಾಸಂ ನತ್ವೇಂ ನೇವೇ ಜನಾಧಿಪ. ಸೊ ಕೃಷ್ಣ ಹೇಳೋದು, ನಾವು ಯಾವತ್ತು ಆತ್ಮಕ್ಕೆ ಅಸ್ತಿತ್ವ ಇಲ್ಲದೆ ಇಲ್ಲ ಅಂತಲ್ಲ. ಸೊ ನಾವು ಕೂಡ ಇದ್ದೇವೆ, ಕೃಷ್ಣನ ವಿಸ್ತರಣೆಗಳಾಗಿ ವಿಭಿನ್ನ ಅಂಶಗಳು ಇದ್ದೇವೆ ನಾವು. ಆದ್ರೆ ನಾವು ಸುಪ್ತ ಸ್ಥಿತಿಯಲ್ಲಿ ನಾವು ಏನೋ ಒಂದು ತಂಟೆ ಮಾಡದೆ, ಇನ್ನೊಂದು ಪ್ರಾಬ್ಲಮ್ ಕೊಡದೆ ಇರೋ ರೀತಿಯಲ್ಲಿ ಇದ್ದೇವೆ ನಾವು. ಒಂದು ಜಾಗೃತಿ ಇಲ್ಲದೆ ಒಂದು ಸುಪ್ತ ಸ್ಥಿತಿಯಲ್ಲಿ, ಮಲಗಿರೋ ಸ್ಥಿತಿಯಲ್ಲಿ, ಕನಸಿನ ಸ್ಥಿತಿಯಲ್ಲಿ ಇದ್ದೇವೆ. ಅದೇ ಕೃಷ್ಣನೊಟ್ಟಿಗೆ ತನ್ನ ದಿವ್ಯ ಲೀಲೆಗಳು ಆಗ್ತಾ ಇದೆ, ಅವನ ದಿವ್ಯ ಲೀಲೆಗಳಲ್ಲಿ ಭಾಗವಹಿಸುವ ಶುದ್ಧ ಆತ್ಮರು ಕೂಡ ಇದ್ದಾರೆ. ಈ ಉದಾಹರಣೆ ಬಹಳ ಚೆನ್ನಾಗಿರೋ ಉದಾಹರಣೆ. ಮಹಾರಾಜನ ಅಸ್ತಿತ್ವ ಹೇಗೆ ಒಂದು ರಾಜ್ಯದ ಅಸ್ತಿತ್ವವನ್ನು ಸೂಚಿಸೋದು, ಹಾಗೆಯೇ ದೇವೋತ್ತಮ ಪುರುಷನ ಅಸ್ತಿತ್ವ ವೈಕುಂಠ ಲೋಕಗಳ ಅಸ್ತಿತ್ವವನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಕೃಷ್ಣನು ಹೇಳ್ತಾ ಇರೋದು, ಏನೂ ಇಲ್ಲ ಅಂದ್ರೆ ಇವರ್ಯಾರು ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ.
ಯಾರು ಬರಬೇಕು ಇಲ್ಲಿ ಬಂದು ಎಲ್ಲ ನಮ್ಮ ಲೀಲೆಗಳನ್ನ ಮಾಡ್ತೀವಿ ನಮ್ಮದು. ಸರ್ ನಾವು ಯಾರು ಇಲ್ಲ, ನಮ್ಮದು ಇಲ್ಲ, ಬೇರೆ ಇದ್ದಾರೆ. ಕೃಷ್ಣನ ಅನುಕೂಲಕರವಾಗಿ ಕೃಷ್ಣ ಸಂಬಂಧದಲ್ಲಿರುವ ಜೀವಿಗಳು ಇದ್ದಾರೆ, ನಿತ್ಯವಾಗಿ ಇದ್ದಾರೆ, ಅವರ ಅಸ್ತಿತ್ವ ನಿತ್ಯವಾಗಿ ಇದೆ. ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಹೇಳ್ಬೇಕು ಅಂದ್ರೆ ಹೇಳ್ಬೋದು, ಸ್ವಲ್ಪ ಡಿಸ್ಕಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಶ್ಲೋಕ ಹೇಳೋದು ನಾನು ಒಬ್ಬನೇ ಇದ್ದೆ. ಸೊ ಒಬ್ಬನೇ ಅರ್ಥ ಏನು ಅಂದ್ರೆ ಅವನು ಇದ್ದಾನೆ, ಅವನ ಶುದ್ಧ ಭಕ್ತರೊಟ್ಟಿಗೆ ವೈಕುಂಠ ಲೋಕದಲ್ಲಿ ಇದ್ದಾನೆ ಅಂತ ಅರ್ಥ. ಸೊ ಅದು ಇಲ್ಲ, ಅದು ಏನು ವೈಕುಂಠ ಇಲ್ಲ, ಏನು ಇಲ್ಲ, ಅಲ್ಲಿ ಯಾರು ಇಲ್ಲ, ಆ ತರ ಅಲ್ಲ, ಅದು ಅರ್ಥ ಅದಲ್ಲ. ಅದು ಇಲ್ಲಿ ಅದಕ್ಕೆ ಪ್ರಭುಪಾದ ಈ ಉದಾಹರಣೆ ಹೇಳ್ತಾರೆ. ಅಹಂ ಏವಾಸಂ ಏವಾಗ್ರೆ. ಏನು ಇಲ್ಲದೆ ಇರುವಾಗ ಈ ಸೃಷ್ಟಿಯ ಮುಂಚೆ ಭೌತಿಕ, ಯಾಕಂದ್ರೆ ಮಾತಾಡ್ತಾ ಇರೋದು ಭೌತಿಕ ಸೃಷ್ಟಿಯ ಸಂಬಂಧದಲ್ಲಿ. ಸೊ ಸೃಷ್ಟಿ ಅನ್ನೋದಿಲ್ಲ ಅಂದ್ರೆ ವೈಕುಂಠಕ್ಕೆ ಸೃಷ್ಟಿ ಅನ್ನೋದು ಕೂಡ ಇಲ್ಲ, ಅದು ಯಾವಾಗ್ಲೂ ಅಸ್ತಿತ್ವದಲ್ಲೇ ಇದೆ. ಅದು ಸೃಷ್ಟಿಯಲ್ಲಿ, ಸೃಷ್ಟಿ ಅನ್ನೋದಕ್ಕೆ ಯಾವುದಕ್ಕೆ ಈ ಭೌತಿಕ ಜಗತ್ತಿಗೆ, ಇದಕ್ಕೆ ಅನ್ವಯ, ಇದಕ್ಕೆ ಒಂದು ಶುರು, ಇದಕ್ಕೆ ಒಂದು ಕೊನೆ ಇದೆ. ಭೌತಿಕ ಜಗತ್ತಿಗೆ ಆತರ ಇಲ್ಲ, ನಿತ್ಯವಾಗಿದೆ, ಅದು ಶಾಶ್ವತವಾಗಿದೆ. ಸೊ ಅಲ್ಲಿ ಭಗವಂತನ ಒಟ್ಟಿಗೆ ಅವನ ಲೀಲೆಗಳು ಶಾಶ್ವತವಾಗಿ ನಿತ್ಯವಾಗಿ ನಡೀತಾ ಇವೆ. ಅವನ ಜೊತೆಗೆ ಅನಂತ ಜೀವಿಗಳು ಕೂಡ ಇದ್ದಾರೆ, ಅವನ ಸೇವೆ ಮಾಡ್ತಾ ಇದ್ದಾರೆ. ಹೇಗೆ ಒಂದು ರಾಜನ ಇದರಲ್ಲಿ ಅವನು ಇದನ್ನು ಒಂದು ಜೈಲನ್ನು ಸೃಷ್ಟಿ ಮಾಡ್ತಾನೆ, ಒಂದು ಸಮಯದಲ್ಲಿ ಸೃಷ್ಟಿ ಮಾಡಿ ಒಂದ್ಸಲ ನಾಶನ ಮಾಡ್ಬೋದು ಸೃಷ್ಟಿನ, ಅದನ್ನ ಜೈಲನ್ನು, ಅದು ಅವನ ಇಚ್ಛೆ. ಅದೇ ಅವನ ಪ್ರಜೆಗಳಿದ್ದಾರೆ, ಅವನ ಜೊತೆಗಿದ್ದಾರೆ, ಅವನ ರಾಜಧಾನಿ ಇದೆ, ಎಲ್ಲವೂ ಇರುತ್ತೆ. ಸೊ ಹಾಗೆ ಜೈಲ್, ಈ ಭೌತಿಕ ಜಗತ್ತು ಅಂದ್ರೆ ಇದು ಜೈಲಿದೆ. ಇದರ ವಿಚಾರವಾಗಿ ಇದರ ಮುಂಚೆ ಕೂಡ ಭಗವಂತನಿದ್ದಾನೆ, ಇವರೆಲ್ಲರ ಜೊತೆಗೆ ಅವನಿದ್ದಾನೆ. ಶ್ರೀಮದ್ ಭಾಗವತ ಮತ್ತು ಇತರ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವೋತ್ತಮ ಪುರುಷನ ಅಸ್ತಿತ್ವವನ್ನು ಪ್ರಸ್ತಾಪಿಸಲಾಗಿದೆ. ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿ 2:8-10 ಪರೀಕ್ಷಿತ ಮಹಾರಾಜ ಕೇಳುತ್ತಾನೆ, ಸಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತಿ ಉದ್ಭವಾಪ್ಯಯ ಮುಕ್ತಾತ್ಮ ಮಾಯಾಂ ಮಾಯೇಶ ಶೇತೆ ಸರ್ವ ಗುಹಾಶಯ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಮಾಯಶಕ್ತಿಯ ಪ್ರಭಾವದಿಂದ ಸರ್ವತಾ ಮುಕ್ತನಾದ ಮತ್ತು ಅದರ ನಿಯಂತ್ರಕನಾದ ದೇವೋತ್ತಮ ಪುರುಷನು ಎಲ್ಲರ ಹೃದಯದಲ್ಲಿ ಹೇಗೆ ಇರುತ್ತಾನೆ? ವಿದುರನ ಪ್ರಶ್ನೆಯು ಇಂಥದ್ದೇ ಆಗಿದೆ. ತತ್ವಾನಾಂ ಭಗವಂ ಸ್ಥೇಷಾಂ ಕಥಿದ ಪ್ರತಿಸಂಕ್ರಮಃ ತತ್ರೇಮಂ ಕ ಉಪಾಸೀರನ್ ಕೌಸ್ವಿದ್ ಅನುಶೇರತೆ. ಶ್ರೀಧರ ಸ್ವಾಮಿಗಳು ತಮ್ಮ ಟಿಪ್ಪಣಿಗಳಲ್ಲಿ ಇದನ್ನು ಹೀಗೆ ವಿವರಿಸುತ್ತಾರೆ: ಸೃಷ್ಟಿಯ ಪ್ರಳಯದಲ್ಲಿ ಯಾರು ಶೇಷಶಾಹಿಯಾದ ಭಗವಂತನ ಸೇವೆ ಮಾಡುತ್ತಾರೆ ಇತ್ಯಾದಿ. ಅಂದರೆ ಇದರ ಅರ್ಥ ದಿವ್ಯ ಪ್ರಭು ತನ್ನ ಸಕಲ ನಾಮ ಖ್ಯಾತಿ ಗುಣ ಮತ್ತು ಪರಿಕರಗಳೊಂದಿಗೆ ಶಾಶ್ವತವಾಗಿ ಇರುತ್ತಾನೆ. ಇದೇ ದೃಢೀಕರಣವು ಧ್ರುವ ಚರಿತೆಯ ಸಂಬಂಧದಲ್ಲಿ ಸ್ಕಂದ ಪುರಾಣದ ಕಾಶಿಖಂಡದಲ್ಲೂ ಇದೆ. ಅಲ್ಲಿ ಹೀಗೆ ಹೇಳಿದೆ: ನಚ್ಯವಂತೆ ಅಪಿಯತ್ ಭಕ್ತ ಮಹತ್ಯಾಂ ಪ್ರಳಯಾಪದಿ ಅತೋಚ್ಯುತೋ ಅಖಿಲೇ ಲೋಕೆ ಸ ಏಕ ಸರ್ವಗೋ ವ್ಯಯ. ಐಕ ಪ್ರಪಂಚದ ಸಮಗ್ರ ಪ್ರಳಯ ಕಾಲದಲ್ಲೂ ದೇವೋತ್ತಮ ಪುರುಷನ ಭಕ್ತರು ನಾಶ ಹೊಂದುವುದಿಲ್ಲ ಎಂದ ಮೇಲೆ ಇನ್ನು ಸ್ವಯಂ ಭಗವಂತನ ಮಾತೇನು? ಭಗವಂತನು ಐಹಿಕ ಬದಲಾವಣೆಯ ಎಲ್ಲ 3 ಹಂತಗಳಲ್ಲೂ ಸದಾ ಇದ್ದೇ ಇರುತ್ತಾನೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಇರೋದು ಭಗವಂತನ ಭಕ್ತರು, ಶುದ್ಧ ಭಕ್ತರು ಯಾವಾಗಲೂ ಇದ್ದಾರೆ. ಸೊ ಭಗವಂತನು ಇದ್ದಾನೆ, ಭಗವಂತ ಶುದ್ಧ ಭಕ್ತರು ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ, ಭಗವಂತನ ಶುದ್ಧ ಭಕ್ತರೇ ನಿತ್ಯ ಅಸ್ತಿತ್ವದಲ್ಲಿ, ಅವರು ನಿತ್ಯ ಚಟುವಟಿಕೆಗಳಿದ್ದಾರೆ, ಆಗಿರೋ ಭಗವಂತನ ಮಾತೇನು? ನಿರಾಕಾರವಾದಿಗಳು ಭಗವಂತನು ನಿಷ್ಕ್ರಿಯನು ಎಂದು ವಾದ ಮಂಡಿಸುತ್ತಾರೆ. ಆದರೆ ಬ್ರಹ್ಮ ಮತ್ತು ದೇವೋತ್ತಮ ಪುರುಷನ ನಡುವಣ ಸಂವಾದದಲ್ಲಿ ಭಗವಂತನು ರೂಪ ಮತ್ತು ಗುಣಗಳನ್ನು ಹೊಂದಿರುವಂತೆ ಚಟುವಟಿಕೆಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗಿದೆ. ಕೆಲವು ಹಿಂದೆ ಶ್ಲೋಕಗಳಲ್ಲೂ ಕೂಡ ಇತ್ತು, ಯದ್ ರೂಪಂ ಯತ್ ಕ್ರಿಯಾ. ನೋಡಿ 32ನೇ ಶ್ಲೋಕದಲ್ಲಿ ಯದ್ ರೂಪ ಗುಣ ಕರ್ಮಕಃ ಯಾವಾನಹಂ ಯಥಾಭಾವೋ ಯದ್ ರೂಪ ಗುಣ ಕರ್ಮಕಃ. ನನ್ನ ಸಕಲಾಂಶವು ಅಂದರೆ ನನ್ನ ಸಾಕ್ಷಾತ್ ಶಾಶ್ವತ ರೂಪ, ದಿವ್ಯ ಅಸ್ತಿತ್ವ, ವರ್ಣ, ಗುಣಗಳು ಮತ್ತು ಕಾರ್ಯಗಳು ಇವೆಲ್ಲವೂ ನನ್ನ ನಿರ್ವ್ಯಾಜ ಅನುಗ್ರಹದಿಂದಾಗಿ ನಿನ್ನೊಳಗೆ ನಿಜ ಸಾಕ್ಷಾತ್ಕಾರದಿಂದ ಜಾಗೃತಗೊಂಡರೆ. ಭಗವಂತ ಹಿಂದೆ ಶ್ಲೋಕದಲ್ಲಿ ಹೇಳಿದ್ದು, ನನ್ನ ಚಟುವಟಿಕೆಗಳಿದೆ.
ನಿರಾಕಾರವಾದಿಗಳು ಭಗವಂತನು ನಿಷ್ಕ್ರಿಯನು ಎಂಬ ವಾದ ಮಂಡಿಸುತ್ತಾರೆ. ಆದರೆ ಬ್ರಹ್ಮ ಮತ್ತು ದೇವೋತ್ತಮ ಪುರುಷನ ನಡುವಣ ಸಂವಾದದಲ್ಲಿ ಭಗವಂತನು ರೂಪ ಮತ್ತು ಗುಣಗಳನ್ನು ಹೊಂದಿರುವಂತೆ ಚಟುವಟಿಕೆಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗಿದೆ. ಸೃಷ್ಟಿಯ ಪಾಲನೆಯಲ್ಲಿ ಬ್ರಹ್ಮ ಮತ್ತು ಇತರ ದೇವತೆಗಳ ಕೆಲಸಗಳನ್ನು ಭಗವಂತನ ಕಾರ್ಯಗಳೆಂದೇ ಪರಿಗ್ರಹಿಸಬೇಕು. ಸೊ ಯಾರು ಕೆಲಸ ಮಾಡ್ತಾ ಇರ್ಬೋದು, ನಮ್ಮ ಚಟುವಟಿಕೆಗಳು ಆಗ್ತಾ ಇರ್ಬೋದು, ಆದರೆ ಇದು ಕೃಷ್ಣನ ಅನುಗ್ರಹದಿಂದ, ಕೃಷ್ಣನ ಏನು ಸೂಪರಿಂಟೆಂಡೆನ್ಸ್, ಕೃಷ್ಣನ ಅನುಮತಿ ಕೊಟ್ಟಿರೋದ್ರಿಂದ ಅದು ಆಗ್ತಾ ಇದೆ. ಇಲ್ಲಾಂದ್ರೆ ಆಗೋದಿಲ್ಲ. ಯಾರು ಕೆಲಸ ಮಾಡಿದ್ರು ಮತ್ತು ಕೃಷ್ಣ ನಿರ್ವಹಣೆ ಅಲ್ಲಿ ಇದ್ದೇ ಇದೆ. ದೊರೆ ಅಥವಾ ರಾಜ್ಯದ ಮುಖ್ಯ ಇಲ್ಲವಾದ ಮತ್ತೆ ಪ್ರಭುಪಾದರ ಇನ್ನೊಂದು ಉದಾಹರಣೆ, ರಾಜ್ಯನ ಉದಾಹರಣೆ ತಗೊಂಡು ಹೇಳೋದು. ಮತ್ತೆ ದೊರೆ ಅಥವಾ ರಾಜ್ಯದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯು ಸರ್ಕಾರಿ ಕಚೇರಿಗಳಲ್ಲಿ ಕಾಣಿಸಿಕೊಳ್ಳದೇ ಇರಬಹುದು. ಕಾಣಿಸಿಕೊಳ್ಳೋದಿಲ್ಲ. ಇವಾಗ ಎಲ್ಲೆಲ್ಲಿ ಸರ್ಕಾರಕ್ಕೆ ಹೋದ್ರೆ ನಾವು ಅಲ್ಲಿ ಮೋದಿಜಿನ ನೋಡ್ತೀವ, ನಾವು ಇಲ್ಲ ಚೀಫ್ ಮಿನಿಸ್ಟರ್ ನೋಡ್ತೀವ, ಇಲ್ಲ ಪ್ರೆಸಿಡೆಂಟ್ ನೋಡ್ತೀವಿ, ನೋಡೋದಿಲ್ಲ ನಾವು. ಬೇರೆ ಬೇರೆ ಗೌರ್ಮೆಂಟ್ದೇ ಇಲಾಖೆಗಳು, ಗೌರ್ಮೆಂಟ್ದೇ ಕೆಲಸಗಳು, ಗೌರ್ಮೆಂಟ್ ಕಂಟ್ರೋಲೇ ನಡೀತಾ ಇದೆ. ಅವನು ರಾಜ್ಯ ವೈಭವಗಳಲ್ಲಿ ಮಗ್ನನಾಗಿರಬಹುದು, ಆದರೂ ಸಕಲವು ಅವನ ನಿರ್ದೇಶನದ ಮೇರೆಗೆ ಅವನ ಆದೇಶಾನುಸಾರ ನಡೆಯುತ್ತಿದೆ ಎಂದೇ ಭಾವಿಸಬೇಕು. ದೇವೋತ್ತಮ ಪುರುಷನು ಎಂದಿಗೂ ರೂಪರಹಿತನಲ್ಲ. ಐಹಿಕ ಪ್ರಪಂಚದಲ್ಲಿ ಅವನು ಅಲ್ಪಜ್ಞಾನಿ ವರ್ಗದ ಜನರಿಗೆ ತನ್ನ ಸ್ವಂತ ರೂಪದಲ್ಲಿ ಗೋಚರನಾಗದಿರಬಹುದು. ಆದ್ದರಿಂದ ಕೆಲವೊಮ್ಮೆ ಅವನನ್ನು ನಿರಾಕಾರನೆಂದು ಹೇಳಬಹುದು. ಆದರೆ ವಾಸ್ತವವಾಗಿ ಭಗವಂತನು ವೈಕುಂಠ ಲೋಕಗಳಲ್ಲಿ ಹಾಗೂ ಬ್ರಹ್ಮಾಂಡದ ಇತರ ಲೋಕಗಳಲ್ಲಿ ವಿವಿಧ ಅವತಾರಗಳಲ್ಲಿ ತನ್ನ ಶಾಶ್ವತ ರೂಪದಲ್ಲಿ ಇದ್ದಾನೆ. ಈ ಸಂಬಂಧದಲ್ಲಿ ಸೂರ್ಯನ ಉದಾಹರಣೆ ಬಲು ಸಮರ್ಪಕವಾದದ್ದು. ಸೊ ಮತ್ತೆ ಇನ್ನೊಂದು ಉದಾಹರಣೆ ಶ್ರೀಲ ಪ್ರಭುಪಾದ ಕೊಡ್ತಾ ಇರೋದು ಸೂರ್ಯದ ಉದಾಹರಣೆ. ರಾತ್ರಿ ಕಾಲದಲ್ಲಿ ಕತ್ತಲೆಯಲ್ಲಿರುವ ಜನರ ಕಣ್ಣುಗಳಿಗೆ ಸೂರ್ಯ ಕಾಣದಿರಬಹುದು, ಆದರೆ ಸೂರ್ಯ ಉದಯಿಸಿದನ್ನೆಲ್ಲ ಗೋಚರಿಸುತ್ತಾನೆ. ಭೂಮಿಯ ಒಂದು ನಿರ್ದಿಷ್ಟ ಭಾಗದ ನಿವಾಸಿಗಳ ಕಣ್ಣಿಗೆ ಸೂರ್ಯನು ಅಗೋಚರನೆಂದ ಮಾತ್ರಕ್ಕೆ ಸೂರ್ಯನಿಗೆ ಆಕಾರವಿಲ್ಲ ಎಂದರ್ಥವಲ್ಲ. ಸೊ ಇಲ್ಲಿ ನಮ್ಗೆ ಇವಾಗ ಭಾರತದಲ್ಲಿ ಈಗ ಆಯ್ತು, ರಾತ್ರಿ ಆಗ್ತಾ ಇದೆ, ಇಲ್ಲಿ ನಮ್ಗೆ ಇಲ್ಲಿ ಸೂರ್ಯ ಕಾಣ್ತಾ ಇಲ್ಲ, ಈಗ ಸೂರ್ಯ ಇಲ್ಲ ಇಲ್ಲಿ. ಸೊ ಹಾಗಾಗಿ ಸೂರ್ಯನ ಅಸ್ತಿತ್ವ ಇಲ್ವಾ? ಸೂರ್ಯನ ಅಸ್ತಿತ್ವ ಇದೆ, ಬೇರೆ ಕಡೆ ಇದೆ, ಬೇರೆ ಅಮೆರಿಕೆಯಲ್ಲೋ ಇನ್ನೊಂದ್ ಕಡೆ ನೀನ ಗಲ್ಫ್ ಅಲ್ಲೋ ಯುರೋಪ್ ಅಲ್ಲೋ ಅಲ್ಲಿದೆ ಸೂರ್ಯ ಇದ್ದಾನೆ, ಸೂರ್ಯ ಕಾಣಿಸ್ತಾನೆ. ಸೂರ್ಯನ ಉದಾಹರಣೆ ಬಲು ಸಮರ್ಪಕವಾದುದು. ರಾತ್ರಿ ಕಾಲದಲ್ಲಿ ಕತ್ತಲೆಯಲ್ಲಿರುವ ಜನರ ಕಣ್ಣುಗಳಿಗೆ ಸೂರ್ಯ ಕಾಣದಿರಬಹುದು, ಆದರೆ ಸೂರ್ಯ ಉದಯಿಸಿದನ್ನೆಲ್ಲ ಗೋಚರಿಸುತ್ತಾನೆ. ಭೂಮಿಯ ಒಂದು ನಿರ್ದಿಷ್ಟ ಭಾಗದ ನಿವಾಸಿಗಳ ಕಣ್ಣಿಗೆ ಸೂರ್ಯನು ಅಗೋಚರನೆಂದ ಮಾತ್ರಕ್ಕೆ ಸೂರ್ಯನಿಗೆ ಆಕಾರವಿಲ್ಲ ಎಂದು ಅರ್ಥವಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸೊ ನಮಗೆ ಭಗವಂತನ ಅವತಾರ ಇಲ್ಲಿ ಇವಾಗ ಸದ್ಯಕ್ಕಿಲ್ಲ. ಸೊ ಹಾಗೆ ಭಗವಂತನ ನಮಗೆ ಇದು ಗೊತ್ತಾಗೋದಿಲ್ಲ, ಭಗವಂತನ ರೂಪ ಏನಿರ್ಬೋದು. ಹಾಗೆ ಭಗವಂತನ ನಿರಾಕಾರ ಅಂತ ನಾವು ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆತ್ಮೈ ವೇದಂ ಅಗ್ರ ಆಸೀತ್ ಪುರುಷ ವಿದಃ ಎಂಬ ಮಂತ್ರವಿದೆ. ಈ ಮಂತ್ರವು ಪುರುಷಾವತಾರಕ್ಕೂ ಪೂರ್ವದಲ್ಲಿದ್ದ ದೇವೋತ್ತಮ ಪುರುಷ ಪರಮಪುರುಷ ಕೃಷ್ಣನನ್ನು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ 15-18 ಭಗವಾನ್ ಶ್ರೀಕೃಷ್ಣನನ್ನು ಪುರುಷೋತ್ತಮ ಎಂದು ಹೇಳಲಾಗಿದೆ. ಪುರುಷೋತ್ತಮ ಯೋಗ ಅಧ್ಯಾಯದ ಹೆಸರೇ 15ನೇ ಅಧ್ಯಾಯ. ಏಕೆಂದರೆ ಅವನು ಪರಮಪುರುಷನು, ಪುರುಷ ಅಕ್ಷರ ಮತ್ತು ಪುರುಷಕ್ಷರ ಎರಡಕ್ಕೂ ಅತೀತನು. ಯಥಾಕ್ಷರೋ ಅಕ್ಷರೋ ಅತೀತೋಹಂ. ಆದರೆ ಪುರುಷೋತ್ತಮನು ಅದಕ್ಕಿಂತ ಮೊದಲೇ ಇದ್ದನು. ಆದ್ದರಿಂದ ಭಗವಾನ್ ಶ್ರೀಕೃಷ್ಣ ಪುರುಷೋತ್ತಮನೆಂಬ ಭಗವದ್ಗೀತೆ ಹೇಳಿಕೆಯನ್ನು ಬೃಹದಾರಣ್ಯಕ ಉಪನಿಷತ್ತು ದೃಢಪಡಿಸುತ್ತದೆ. ಪ್ರಾರಂಭದಲ್ಲಿ ನಿರಾಕಾರ ಬ್ರಹ್ಮನ್ ಮಾತ್ರ ಅಸ್ತಿತ್ವದಲ್ಲಿದ್ದನೆಂದು ಕೆಲವು ವೇದಗಳಲ್ಲಿ ಹೇಳಲಾಗಿದೆ. ಆದರೆ ಈ ಶ್ಲೋಕದ ಪ್ರಕಾರ ನಿರಾಕಾರ ಬ್ರಹ್ಮನ್ ಭಗವಂತನ ಶರೀರದ ಪ್ರಕಾಶಮಯ ಜ್ಯೋತಿಯಾಗಿದ್ದು ತಕ್ಷಣದ ಕಾರಣನು ಎಂದು ಕರೆಯಬಹುದು. ಸೊ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಭಗವದ್ಗೀತೆಯಲ್ಲೂ ಕೂಡ ಇದೆ. ಆದರೆ ಸಕಲ ಕಾರಣಗಳ ಕಾರಣನು ಅಥವಾ ಅಂತಿಮ ಕಾರಣನು ದೇವೋತ್ತಮ ಪರಮಪುರುಷನು. ಐಕ್ಯ ಪ್ರಪಂಚದಲ್ಲಿ ಭಗವಂತ ನಿರಾಕಾರ ಲಕ್ಷಣವು ಅಸ್ತಿತ್ವದಲ್ಲಿದೆ. ಏಕೆಂದರೆ ಐಹಿಕ ಇಂದ್ರಿಯಗಳಿಂದಾಗಲಿ ಅಥವಾ ಐಹಿಕ ಕಣ್ಣುಗಳಿಂದಾಗಲಿ ಭಗವಂತನನ್ನು ನೋಡಲಾಗದು ಅಥವಾ ಪರಿಗ್ರಹಿಸಲಾಗದು. ಯಾರೊಬ್ಬರು ಪರಮಪ್ರಭು ಭಗವಂತನನ್ನು ನೋಡಬಯಸುವ ಮೊದಲು ಅಥವಾ ಪರಿಗ್ರಹಿಸುವ ಮೊದಲು ಇಂದ್ರಿಯಗಳನ್ನು ಆಧ್ಯಾತ್ಮೀಕರಿಸಿಕೊಳ್ಳಬೇಕು. ಆದರೆ ಭಗವಂತನು ಸದಾ ತನ್ನ ವ್ಯಕ್ತಿಗತ ಸಾಮರ್ಥ್ಯದಲ್ಲಿ ನಿರತನೂ ಹಾಗೂ ವೈಕುಂಠ ಲೋಕದ ನಿವಾಸಿಗಳಿಗೆ ಶಾಶ್ವತವಾಗಿ ಸಾಕ್ಷಾತ್ತಾಗಿ ಗೋಚರನಾಗಿರುವನು. ಆದ್ದರಿಂದ ಹೇಗೆ ರಾಜ್ಯದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇವು ಸರ್ಕಾರಿ ನಿವಾಸದಲ್ಲಿ ವ್ಯಕ್ತಿಶಃ ಗೋಚರನಾಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ ನಿರಾಕಾರನಾಗಿರುವನೋ, ಹಾಗೆಯೇ ಭಗವಂತನು ಐಹಿಕವಾಗಿ ನಿರಾಕಾರನು.
ಸೊ ಆಕಾರ ನಿರಾಕಾರ, ಪರ್ಸನಲ್ ಇಂಪರ್ಸನಲ್. ಇದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಕಾರ್ಯನಿರ್ವಹಣಾಧಿಕಾರಿ, ಇಲ್ಲಾಂದ್ರೆ ಒಬ್ಬ ರಾಜ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರಧಾನಮಂತ್ರಿ, ಸೊ ಅವರ ಶಕ್ತಿಗಳ ಮೂಲಕ ಅವರು ಎಲ್ಲ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಎಲ್ಲ ಇಲಾಖೆಗಳನ್ನು ನಿಯಂತ್ರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರನ್ನು ನಿರಾಕಾರವಾಗಿ ನೀವು ನೋಡ್ಬೋದು. ಅದೇ ಆಕಾರವಾಗಿ ಅವ್ರು ಕಾಣೋದಿಲ್ಲ, ಆದ್ರೆ ಆಕಾರವಾಗಿ ಅವ್ರು ಇದ್ದಾರೆ, ಅಸ್ತಿತ್ವ ಇದೆ ಅವರು. ಹೌದು. ಸೊ ಅಂತೆಯೇ ತನ್ನ ಧಾಮದಲ್ಲಿ ಭಗವಂತ ನಿರಾಕಾರನಲ್ಲ. ಭಾಗವತದ ಆರಂಭದಲ್ಲೇ ಹೇಳಿರುವಂತೆ ನಿರಸ್ತ ಕೋಕಂ. ಆದ್ದರಿಂದ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಭಗವಂತ ನಿರಾಕಾರ ಹಾಗೂ ಸಾಕಾರ ಎರಡೂ ಲಕ್ಷಣಗಳು ಅಂಗೀಕಾರಾರ್ಹ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಗೀತಾ 14:27 ಎಂಬ ಭಗವದ್ಗೀತೆಯ ಶ್ಲೋಕದ ಸಂಬಂಧದಲ್ಲಿ ದೇವೋತ್ತಮ ಪುರುಷನನ್ನು ಪ್ರಧಾನವಾಗಿ ವಿವರಿಸಲಾಗಿದೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ದೇವೋತ್ತಮ ಪುರುಷನ ಸಾಕ್ಷಾತ್ಕಾರವು ಆಧ್ಯಾತ್ಮಿಕ ಜ್ಞಾನದ ರಹಸ್ಯಮಯ ಭಾಗವಾಗಿದೆ. ನಿರಾಕಾರ ಬ್ರಹ್ಮನ ಲಕ್ಷಣದ ಸಾಕ್ಷಾತ್ಕಾರವಲ್ಲ. ಆದ್ದರಿಂದ ಯಾರೊಬ್ಬರ ಅಂತಿಮ ಗುರಿ ಪರಮಸತ್ಯನ ವ್ಯಕ್ತಿಗತ ಲಕ್ಷಣದ ಸಾಕ್ಷಾತ್ಕಾರವಾಗಬೇಕೇ ಹೊರತು ನಿರಾಕಾರ ಲಕ್ಷಣವಲ್ಲ. ಮಡಕೆಯೊಳಗಿನ ಇನ್ನೊಂದು ಉದಾಹರಣೆ, ಮಡಕೆಯೊಳಗಿನ ಆಕಾಶ ಮತ್ತು ಮಡಕೆಯ ಹೊರಗಿನ ಆಕಾಶ ಉದಾಹರಣೆಯು ಪರಮಸತ್ಯನ ಸರ್ವವ್ಯಾಪಿ ವಿಶ್ವಪ್ರಜ್ಞಾ ಗುಣದ ಸಾಕ್ಷಾತ್ಕಾರಕ್ಕಾಗಿ ಅಧ್ಯಯನ ಮಾಡುವವರಿಗೆ ಸಹಾಯಕವಾಗಬಹುದು. ಅಂದ ಮಾತ್ರಕ್ಕೆ ಭಗವಂತನ ವಿಭಿನ್ನಾಂಶವಾದ ಜೀವಿಯು ಪರಮಪ್ರಭುವಾಗುವನೆಂದು ಸುಳ್ಳು ಪ್ರತಿಪಾದನೆ ಮಾಡಲಾಗದು. ಘಟಾಕಾಶ್ ಪುಟಾಕಾಶ್. ಇದರ ಅರ್ಥ ಏನೆಂದರೆ ಬದ್ಧಾತ್ಮನು ಮಾಯಾಶಕ್ತಿಯ ಕೊನೆಯ ಬಲೆಗೆ ಬಲಿಪಶು. ಭಗವಂತನ ವಿಶ್ವಪ್ರಜ್ಞೆಯೊಂದಿಗೆ ಒಂದಾಗುವ ಬಯಕೆಯು ಮಾಯಾಶಕ್ತಿ ಅಥವಾ ದೈವಿ ಮಾಯೆಯು ಬೀಸುವ ಕೊನೆಯ ಬಲೆ. ಐಹಿಕ ಸೃಷ್ಟಿಯಲ್ಲಿರುವಂತೆ ಭಗವಂತನ ನಿರಾಕಾರ ಅಸ್ತಿತ್ವದಲ್ಲಿ ಕೂಡ ಯಾರೊಬ್ಬರು ಭಗವಂತನ ಸಾಕಾರ ಸಾಕ್ಷಾತ್ಕಾರ ಬಯಸಬೇಕು. ಪಶ್ಚಾದಹಂ ಯದ್ ಏತಚ್ಚ ಯೋ ವಶಶ್ಯೇತ ಸೋಸ್ಮ್ಯಹಂ ಎಂಬುದರ ಅರ್ಥವು ಅದೇ ಆಗಿದೆ. ಸೊ ನಾವು ಭೌತಿಕ ಜಗತ್ತಿನಲ್ಲಿ ಪ್ರಭುತ್ವ ಸಾಧಿಸಬೇಕು, ಅಧಿಕಾರ ಸಾಧಿಸಬೇಕು, ಎಲ್ಲವನ್ನು ನಾವು ನಿಯಂತ್ರಿಸಬೇಕು, ನಾನೇ ಎಲ್ಲದಕ್ಕಿಂತ ದೊಡ್ಡದಾಗಬೇಕು ಅಂತ ಪ್ರಯತ್ನ ಮಾಡಿ 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 ಅದು ಆಗೋದಿಲ್ಲ. ಕೊನೆಗೆ ನಾನೇ ದೇವರು, ಸೊ ಅಲ್ಲಿಗೆ ಬರ್ತೇವೆ ನಾವು. ಸೊ ಆ ರೀತಿ ಇದಷ್ಟೇ ಇದೆ. ಸೊ ಇದು ಕೊನೆಯ ಬಲೆ ಅಂತ ಹೇಳ್ತಾರೆ. ಮಾಯೆ ಈ ತರ ನನ್ನದು ಅನ್ನೋದು ಏನೂ ಇಲ್ಲ ಇಲ್ಲಿ. ಆದ್ರೂ ಕೂಡ ನಾನು ನನ್ನದು, ನನಗೆ ಬೇಕು, ನಾನೇ ಆನಂದಿಸ್ಬೇಕು ಅಂತ ಎಲ್ಲವೂ ಇಚ್ಛಿಸ್ತೇವೆ ನಾವೆಲ್ಲರೂ. ಹಾಗೆ ಮಾಡ್ತಾ ಮಾಡ್ತಾ ಇದರಿಂದ ಆಗೋದಿಲ್ಲ, ಇದು ಸಾಧ್ಯ ಆಗೋದಿಲ್ಲ. ಕೊನೆಗೆ ನಾನೇ ದೇವರಾಗಿರ್ಬೇಕು. ಸೊ ಆ ರೀತಿಯ ಇದು ಒಂದು ಬಲೆ, ಮಾಯೆಯ ಕೊನೆಯ ಬಲೆ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವಾಗ ಇದೇ ತತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಹೇಳಿದರು, ಸೋಯಂ ತೇ ಅಭಿಹಿತಸ್ತಾತ ಭಗವಾನ್ ವಿಶ್ವಭಾವನಃ. ಭಾಗವತ 2:7-50. ದೇವೋತ್ತಮ ಪರಮಪುರುಷ ಹರಿಯನ್ನು ಬಿಟ್ಟು ಸಕಲ ಕಾರಣಗಳಿಗೆ ಬೇರೆ ಕಾರಣವಿಲ್ಲ. ಆದ್ದರಿಂದ ಅಹಂ ಏವ ಎಂಬ ಈ ಶ್ಲೋಕದಲ್ಲಿರುವ ಮಾತು ಪರಮಪ್ರಭುವನ್ನು ಹೊರತು ಬೇರೆ ಯಾರನ್ನೂ ಸೂಚಿಸುವುದಿಲ್ಲ. ಆದ್ದರಿಂದ ಯಾರೊಬ್ಬರು ಬ್ರಹ್ಮ ಸಂಪ್ರದಾಯವನ್ನು ಅಥವಾ ಬ್ರಹ್ಮನಿಂದ ನಾರದರಿಗೆ, ವೇದವ್ಯಾಸ ಮೊದಲಾದವರಿಗೆ ಸಾಗಿ ಬಂದ ಮಾರ್ಗವನ್ನು ಅನುಸರಿಸಬೇಕು ಮತ್ತು ದೇವೋತ್ತಮ ಪರಮಪುರುಷ ಶ್ರೀಹರಿ ಅಥವಾ ಭಗವಾನ್ ಕೃಷ್ಣನು ಸಾಕ್ಷಾತ್ಕರಿಸಿಕೊಳ್ಳುವ ಉದ್ದೇಶ ಹೊಂದಿರಬೇಕು. ಪರಿಶುದ್ಧ ಭಗವದ್ ಭಕ್ತರಿಗೆ ನೀಡಲಾಗುವ ಈ ರಹಸ್ಯ ಉಪದೇಶವನ್ನು ಅರ್ಜುನನಿಗೆ ಹಾಗೂ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೂ ನೀಡಲಾಗಿತ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಚಂದ್ರ ಮತ್ತು ವರುಣ ಈ ದೇವತೆಗಳು ನಿಸ್ಸಂದೇಹವಾಗಿ ಬೇರೆ ಬೇರೆ ಕಾರ್ಯಗಳ ನಿರ್ವಹಣೆಗಾಗಿ ಭಗವಂತನ ವಿವಿಧ ರೂಪಗಳು. ಐಹಿಕ ಸೃಷ್ಟಿಯ ವಿವಿಧ ಮೂಲ ದ್ರವ್ಯಗಳು ಹಾಗೂ ಬಹುವಿಧ ಶಕ್ತಿಗಳು ಅದೇ ದೇವೋತ್ತಮ ಪುರುಷನದೇ ಆಗಿರಬಹುದು. ಆದರೆ ಅವೆಲ್ಲದರ ಮೂಲ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ. ಯಾರೊಬ್ಬರು ಕೊಂಬೆಗಳು ಮತ್ತು ಎಲೆಗಳಿಂದ ಭ್ರಮಿತರಾಗಿರುವ ಬದಲು ಪ್ರತಿಯೊಂದರ ಮೂಲ ಬೇರಿಗೆ ಅಂಟಿಕೊಳ್ಳಬೇಕು. ಸೊ ಇನ್ನೊಂದು ಉದಾಹರಣೆ ಮೂಲಕ ಶ್ರೀಲ ಪ್ರಭುಪಾದ ಹೇಳೋದು, ಎಲ್ಲವೂ ಭಗವಂತನ ಭಾಗವಾಗಿ ಕೊಂಬೆಗಳು, ರೆಂಬೆಗಳು, ಎಲೆಗಳು, ಆದ್ರೆ ಬುಡ ಬೇರು ಅದು ಭಗವಂತನ. ಭಗವಂತ ಬೇರಿಗೆ ಅಂಟಿಕೊಳ್ಳಬೇಕು. ಇದೇ ಈ ಶ್ಲೋಕದ ಉಪದೇಶ. ಸ್ವಲ್ಪ ಈ ಶ್ಲೋಕ ತುಂಬಾ ಇದೆ ಇಲ್ಲಿ ವಿಷಯ. ಇದು ನಾನು ಅಷ್ಟು ಪ್ರಿಪರೇಷನ್ ಮಾಡೋಕ್ಕಾಗಲಿಲ್ಲ. ನಾನು ಕ್ಲಾಸಲ್ಲಿ ಸರಳ ರೀತಿಯಲ್ಲಿ ಎಲ್ಲಕ್ಕೂ ನನಗೆ ಆಗ್ಲಿಲ್ಲ. ಎನಿವೆ, ಯಾರಾದ್ರೂ ಪ್ರಶ್ನೆಗಳಿದೆ ಏನಾದ್ರೂ ನಾವು ಡಿಸ್ಕಸ್ ಮಾಡೋಣ. ಸೊ ನಾವ್ ಇನ್ನೊಂದು ಕೇಳ್ತಾ ಇದ್ದು, ಈ ಚತುಶ್ಲೋಕಿ ಭಾಗವತಮಲ್ಲಿ ಭಗವಂತನು ಸಂಬಂಧ, ಅಭಿಧೇಯ, ಪ್ರಯೋಜನ ಈ ಜ್ಞಾನವನ್ನು ಕೊಡ್ತಾರೆ ಅಂತ. ಸೊ ಈ 2 ಶ್ಲೋಕಗಳಲ್ಲಿ ಹೇಳ್ತಾರೆ ಸಂಬಂಧ ಜ್ಞಾನ ಅಂತ ಹೇಳ್ತಾರೆ. ಸೊ ಭಗವಂತನ ಅಸ್ತಿತ್ವ, ಭಗವಂತನ ಇದು ಅಸ್ತಿತ್ವ, ಭಗವಂತನ ಪರಮಸತ್ಯದ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಸಂಬಂಧ ಜ್ಞಾನ. ಈ ಶ್ಲೋಕ ಬರೋ ಶ್ಲೋಕ ಕೂಡ. ಮತ್ತೆ ಅಭಿಧೇಯ ಮತ್ತೆ ಪ್ರಯೋಜನ ಅಂತ ಅದು ಹೇಳ್ತಾರೆ.
ಮತ್ತೆ ಇದಾಗಿ ಈ ಶ್ಲೋಕದ ಬಗ್ಗೆ ಚೈತನ್ಯ ಚರಿತಾಮೃತ ಬಹಳ ಕಡೆ ಚರ್ಚೆ ಇದೆ. ಒಂದು ಕಡೆ ನೋಡಿ, ಇದು ಚೈತನ್ಯ ಚರಿತಾಮೃತ 53ನೇ ಶ್ಲೋಕದಲ್ಲಿ ಅಹಂ ಏವಾಸಂ ಏವಾಗ್ರೆ ನಾಣ್ಯದ್ಯದ ಸದಸತ್ ಪರಂ ಪಶ್ಚಾತ್ ಅಹಂ ಯದೇತಚ್ಚ ಯೋ ಅವಶಿಷ್ಯೇತ ಸೋಸ್ಮಿ ಅಹಂ. ಇದು ಓದೋಣ, ಇದು ದೊಡ್ಡ ಭಾವಾರ್ಥ, ಇಲ್ಲೂ ಕೂಡ ದೊಡ್ಡ ಭಾವಾರ್ಥ ಇದೆ ಶ್ರೀಲ ಪ್ರಭುಪಾದರಿಂದ. ಯಾರಾದ್ರೂ ಓದ್ಬೋದಾ ಅಂತ ಓದಿ ಒಂದ್ಸಲ ನೋಡೋಣ, ಮತ್ತೆ ಅರ್ಥ ಇದ್ರೆ ಅರ್ಥ ಮಾಡ್ಕೊಳ್ಳೋಣ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ ಓದ್ಬೋದಾ? ಓದಿ ಮಾತಾಜಿ, ಓದಿ. ಇದು ಟ್ರಾನ್ಸ್ಲೇಷನ್ ಓದ್ಬೇಕಾ? ಓದಿ ಟ್ರಾನ್ಸ್ಲೇಷನ್ ಓದಿ, ಎಷ್ಟೆಷ್ಟು ಮತ್ತೆ ಮಧ್ಯೆ ಮಧ್ಯೆ ಸ್ಟಾಪ್ ಮಾಡಿ ನೋಡೋಣ, ಡಿಸ್ಕಸ್ ಮಾಡೋಣ. ಟ್ರಾನ್ಸ್ಲೇಷನ್ ಅಂಡ್ ಪರ್ಪಟ್ ಬೈ ಶ್ರೀಲ ಪ್ರಭುಪಾದ. ಶ್ರೀಲ ಸ್ವಲ್ಪ ಪ್ರಭುಪಾದ ಇನ್ನು ಅನುವಾದ ಬೇರೆ, ಸ್ವಲ್ಪ ಅನುವಾದ ಕೊಟ್ಟಿದ್ದಾರೆ ಪ್ರಭುಪಾದ, ಡಿಫರೆಂಟ್ ಅನುವಾದ ಕೊಡಿ, ಹೇಳಿ. ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. Translation. Prior to the cosmic creation, only I exist and no phenomena exist, either gross, subtle or primordial. After creation, only I exist in everything, and after annihilation, only I remain eternally. Purport. Aham means I, and therefore the speaker who is saying aham, I, must have his own personality. The Mayavadi philosophers interpret this word aham as referring to the impersonal Brahman. The Mayavadis are very proud of their grammatical knowledge, but any person who has actual knowledge of grammar can understand that aham means I, and that I refers to a personality. Therefore, the personality of Godhead speaking to Brahma uses aham while describing his own transcendental form. Aham has a specific meaning. It is not a vague term that can be whimsically interpreted. Aham, when spoken by Krishna, refers to the Supreme Personality of Godhead and nothing else. Before the creation and after its dissolution, only the Supreme Personality of Godhead and his associates exist. There is no existence of the material elements. This is confirmed in the Vedic literature. Vasudevo va idam agra asin na brahma na cha shankaraha. The meaning of this mantra is that before creation there was no existence of Brahma or Shiva, for only Vishnu existed. Vishnu exists in his abode, the Vaikunthas. There are innumerable Vaikuntha planets in the spiritual sky, and on each of them Vishnu resides with his associates and his paraphernalia. It is also confirmed in the Bhagavad Gita that although the creation is periodically dissolved, there is another abode which is never dissolved. The word creation refers to the material creation because in the spiritual world everything exists eternally and there is no creation or dissolution. The Lord indicates herein that before the material creation, he existed in fullness with all transcendental opulences, including all strength, all wealth, all beauty, all knowledge, all fame, and all renunciation. If one thinks of a king, he automatically thinks of his secretaries, ministers, military commanders, palaces, and so on. Since a king has such opulences, one can simply try to imagine the opulences of the Supreme Personality of Godhead. When the Lord says aham, therefore it is to be understood that he exists with full potency
including all opulences. The word Yat refers to Brahman, the impersonal effulgence of the Lord. In the Brahma Samhita 5.40, it is said, Tad Brahma Nishkalam Anantam Ashesha Bhutam. The Brahman effulgence expands unlimitedly. Just as the sun is a localized planet and with the sunshine expanding unlimitedly from that source, so the absolute truth is the Supreme Personality of Godhead with his effulgence of energy, Brahman, expanding unlimitedly. From that Brahman energy, the creation appears just as a cloud appears in sunshine. From the cloud comes rain, from the rain comes vegetation, and from the vegetation come fruits and flowers, which are the basis of subsistence for many other forms of life. Similarly, the effulgent bodily luster of the Supreme Lord is the cause of the creation of infinite universes. The Brahman effulgence is impersonal, but the cause of that energy is the Supreme Personality of Godhead. From him, in his abode, the Vaikunthas, this Brahmajyoti emanates. He is never impersonal, since impersonalists cannot understand the source of the Brahman energy. They mistakenly choose to think this impersonal Brahman the ultimate or absolute goal. But as stated in the Upanishads, one has to penetrate the impersonal effulgence to see the face of the Supreme Lord. If one desires to reach the source of the sunshine, he has to travel through the sunshine to reach the sun and then meet the predominant deity there. The absolute truth is the Supreme Person, Bhagavan, as Srimad Bhagavatam explains. Sat means effect, Asat means cause, and Param refers to the absolute ultimate truth, which is transcendental to cause and effect. The cause of the creation is called the Mahat Tattva or total material energy, and its effect is the creation itself. But neither cause nor effect existed in the beginning. They emanated from the Supreme Personality of Godhead, as did the energy of time. This is stated in the Vedanta Sutra, Janmadi Asya Yataha. The source of birth of the cosmic manifestation or Mahatattva is the personality of Godhead. This is confirmed throughout Srimad Bhagavatam and the Bhagavad Gita. In the Bhagavad Gita 10.8, the Lord says, Aham Sarvasya Prabhavaha. I am the fountainhead of all emanations. The material cosmos, being temporary, is sometimes manifest and sometimes unmanifest. But its energy emanates from the Supreme Absolute Lord. Before the creation, there was neither cause nor effect. But the Supreme Personality of Godhead existed with his full opulence and energy. The words Paschat Aham indicate that the Lord exists after the dissolution of the cosmic manifestation. When the material world is dissolved, the Lord still exists personally in the Vaikunthas. During the creation, the Lord also exists as he is in the Vaikunthas, and he also exists as the supersoul within the material universes. This is confirmed in the Brahma Samhita 5.37. Goloka eva nivasati. Although he is perfectly and eternally present in Goloka Vrindavana in Vaikuntha, he is nevertheless all-pervading, Akhilatma Bhutaha. The all-pervading feature of the Lord is called the Supersoul. In the Bhagavad Gita, it is said, Aham
Krishnasya Jagataha Prabhavaha. The cosmic manifestation is a display of the energy of the Supreme Lord. The material elements, earth, water, fire, air, ether, mind, intelligence, and false ego, display the inferior energy of the Lord, and the living entities are his superior energy. Since the energy of the Lord is not different from him, in fact, everything that exists is Krishna in his impersonal feature. Sunshine, sunlight, and heat are not different from the sun, and yet simultaneously they are distinct energies of the sun. Similarly, the cosmic manifestation and the living entities are energies of the Lord, and they are considered to be simultaneously one with and different from him. The Lord therefore says, I am everything, because everything is his energy and is therefore non-different from him. Yo avashishyeta so asmi aham indicates that the Lord is the balance that exists after the dissolution of the creation. The spiritual manifestation never vanishes. It belongs to the internal energy of the Supreme Lord and exists eternally. When the external manifestation is withdrawn, the spiritual activities in Goloka and the rest of the Vaikunthas continue unrestricted by material time, which has no existence in the spiritual world. Therefore, in the Bhagavad Gita 15.6, it is said, Yadgatva nanivartante tadhama paramam mama. The abode from which no one returns to this material world is the supreme abode of the Lord. Hare Krishna. Thank you, Prabhuji. Hare Krishna. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ ಕಡೆ ಇದೆ ಇಲ್ಲಿ ಸ್ವಲ್ಪ ವಿವರಣೆ ಚೈತನ್ಯ ಚರಿತಾಮೃತದಲ್ಲಿ. ಓದ್ಲಾ ಪ್ರಭುಜಿ? ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಇಲ್ಲಿ ಮಧ್ಯಲೀಲ ಅಲ್ಲಿದು ಸನಾತನ ಶಿಕ್ಷಾ ಇದು ಕೂಡ ಈ ಭಾಗವತದ ಹಿಂದೆ ಶ್ಲೋಕ ನೋಡಿದ್ ನಾವು. ಅಥವಾ ಇದು ಮುನ್ನುಡಿ ಪ್ರಿಲ್ಯೂಡು. ಯಾವನ್ ಅಹಂ ಯಥಾಭಾವ ಯದ್ರೂಪ ಗುಣ ಕರ್ಮಕ ತಥೈವ ತತ್ವ ವಿಜ್ಞಾನಂ ಅಸ್ತು ಮೇ ಮದನುಗ್ರಹಾತ್. ಸೊ ಬ್ರಹ್ಮದೇವರಿಗೆ ಕೃಷ್ಣ ಹೇಳಿದ್ದು, ನನ್ನ ಅನುಗ್ರಹದಿಂದ ಇದೆಲ್ಲವೂ ನಿನಗೆ ವ್ಯಕ್ತವಾಗ್ಲಿ ಅಂತ ಹೇಳಿದ್ರು. ನನ್ನ ರೂಪ, ನನ್ನ ಗುಣ, ನನ್ನ ಇಲ್ಲ. ಈ ಶ್ಲೋಕ ಇದರ ನಂತರ ಈ ಶ್ಲೋಕದ ಇದರ ವಿವರಣೆಗೆ ಭಗವಂತನ ಹೇಳೋದು, ಸೃಷ್ಟಿರ ಪೂರ್ವೆ ಷಡೈಶ್ವರ್ಯ ಪೂರ್ಣ ಆಮಿತಹಯ ಪ್ರಪಂಚ ಪ್ರಕೃತಿ ಪುರುಷ ಅಮತೆ ನಯೆ. ಈ ಸೃಷ್ಟಿಯ ಮುಂಚೆ, ಈ ಜಗತ್ತಿನ ಸೃಷ್ಟಿಯ ಮುಂಚೆ ನಾನು ಇದ್ದೆ, ಐ ಎಕ್ಸಿಸ್ಟೆಡ್. ಮತ್ತೆ ಈ ಭೌತಿಕ ಶಕ್ತಿ, ಭೌತಿಕ ಪ್ರಕೃತಿ ಮತ್ತೆ ಎಲ್ಲ ಜೀವಿಗಳು ಎಲ್ಲವೂ ನನ್ನಲ್ಲಿತ್ತು. ಭಗವಂತನ ಮಹಾವಿಷ್ಣುವಿನ ರೂಪದಲ್ಲಿ ಎಲ್ಲ ಭೌತಿಕ ಶಕ್ತಿ, ನಾವು ಜೀವಾತ್ಮರು ಎಲ್ಲರೂ ಸೇರಿ ಅವನೊಳಗೆ ಬದ್ಧಾತ್ಮರು, ಬದ್ಧ ಜೀವಿಗಳು, ಮುಕ್ತ ಜೀವಿಗಳು ಇದ್ದಾರೆ ವೈಕುಂಠದಲ್ಲಿ. ಬದ್ಧ ಜೀವಿಗಳು ಭಗವಂತನ ಮಹಾವಿಷ್ಣು ಇದರೊಳಗೆ ಇದ್ದಾರೆ, ಮಹತ್ತತ್ವ ಜೊತೆಗೆ ಇದ್ದಾರೆ. ಸೃಷ್ಟಿಕರಿ ತರ ಮಧ್ಯೆ ಆಮಿ ಪ್ರವೇಶಿಯ ಪ್ರಪಂಚ ಏ ದೇಕ ಸಭ ಸೇಯ ಆಮಿ ಹಯ. ಈ ಸೃಷ್ಟಿ, ಭೌತಿಕ ಜಗತ್ತು ಸೃಷ್ಟಿ ಮಾಡಿದ್ಮೇಲೆ ನಾನು ಅದರೊಳಗೆ ಪ್ರವೇಶಗೊಂಡೆ. ಸೊ ನೀನು ಏನು ನೋಡಿದ್ರು ಭೌತಿಕ ಜಗತ್ತಿನ ಸೃಷ್ಟಿಯಲ್ಲಿ ಅದು ನನ್ನ ಶಕ್ತಿಯ ವಿಸ್ತರಣೆ. ಪ್ರಳಯ ಅವಶಿಷ್ಟ ಆಮಿ ಪೂರ್ಣಹಯ ಪ್ರಾಕೃತ ಪ್ರಪಂಚಪಾಯ ಅಮತೆ ಲಾಯ. ಸೊ ಎಲ್ಲ ಸಂಪೂರ್ಣ ಈ ವಿಶ್ವವು, ಭೌತಿಕ ವಿಶ್ವವು ನಾಶವಾದ್ಮೇಲೆ ನಾನು ಸಂಪೂರ್ಣವಾಗಿ ಇರದೇ ಇದ್ದೇನೆ. ಸೊ ಎಲ್ಲವೂ ಯಾವುದು ವ್ಯಕ್ತವಾಗಿತ್ತು ಅದು ಮತ್ತೆ ನನ್ನಲ್ಲಿ ಅದು ಅವ್ಯಕ್ತವಾಗುತ್ತೆ, ನನ್ನಲ್ಲಿ ಅದು ಇದೆ. ಭಗವಾನ್ ವಿಷ್ಣು ಇದರಲ್ಲಿ ಇದೆ.
ಮತ್ತೆ ಈ ಶ್ಲೋಕ ಅಹಂ ಏವಾಸಮೇವಾಗ್ರೆ ನಾಣ್ಯದ ಸತ್ಪರಂ ಪಶ್ಚಾತ್ ಅಹಂ ಯಥೇತಚ್ಚ ಯೋ ವಶಿಷ್ಯೇತ ಸೋ ಅಸ್ಮಿ ಅಹಂ. ಸೇಮ್ ಇದೆ. ಈ ಭೌತಿಕ ಜಗತ್ತಿನ ಅಸ್ತಿತ್ವದ ಮುಂಚೆ, ಈ ಸೃಷ್ಟಿಯ ಮುಂಚೆ ನಾನಿದ್ದೆ, ಏನೂ ಇರಲಿಲ್ಲ. ಭೌತಿಕ ಯಾವುದು ಸೂಕ್ಷ್ಮವಾದದ್ದು, ಸ್ಥೂಲವಾದದ್ದು, ಭೌತಿಕ ಶಕ್ತಿ ಯಾವುದೂ ಇಲ್ಲ. ಈ ಸೃಷ್ಟಿ ಆದ್ಮೇಲೂ ಕೂಡ ನಾನು ಎಲ್ಲದರಲ್ಲೂ ಇದ್ದೇನೆ. ನಾನು ಇಲ್ಲಿ ಸ್ಪಷ್ಟವಾಗಿಲ್ಲಿ ನಾನು ಎಲ್ಲದರಲ್ಲೂ ಇದ್ದೇನೆ. ಅವನು ಪರಮಾತ್ಮ ರೂಪದಲ್ಲಿ ಎಲ್ಲವೂ ಇದ್ದಾನೆ, ಅದು ಕೂಡ ಇದೆ. ಮತ್ತೆ ಅವನ ಶಕ್ತಿಗಳ ಮೂಲಕ ಅವನ ಶಕ್ತಿಗಳೇ ಅವನಿದ್ದಾನೆ. ಮತ್ತೆ ಎಲ್ಲ ವಿನಾಶ ನಂತರ ನಾನು ನಿತ್ಯವಾಗಿ ಇದ್ದೇನೆ. ಸೊ ಅಹಂ ಏವ ಶ್ಲೋಕೆ ಅಹಂ 3 ಬಾರ ಪೂರ್ಣೈಶ್ವರ್ಯ ಶ್ರೀ ವಿಗ್ರಹ ಸ್ಥಿತಿರ ನಿರ್ಧಾರ. ಸೊ ಈ ಶ್ಲೋಕದಲ್ಲಿ 3 ಬಾರಿ ಈ ತರ ಅಹಂ ಏವ ಹೇಳಿರೋದು ಈ ಶ್ಲೋಕ. ಸೊ ಮೊದಲಿಗೆ ಅಹಂ ಏವ ಇಂದ ಶುರು ಎರಡನೇ ಲೈನಲ್ಲೂ ಕೂಡ ಪಶ್ಚಾತ್ ಅಹಂ ಅಂತ ಹೇಳಿದೆ. ಕೊನೆಯಲ್ಲೂ ಕೂಡ ಸೋ ಅಸ್ಮಿ ಅಹಂ. ಸೊ ಈ ಶ್ಲೋಕ ಫಸ್ಟ್ಗೂ ಇದೆ, ಫಸ್ಟ್ 2 ಪದನೂ ಅಹಂ 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 ಪದಾನೇ, ಲಾಸ್ಟ್ ಪದನೂ ಅಹಮ್ಮೆ, ಮಧ್ಯದಲ್ಲೂ ಕೂಡ ಪದ ಅಹಂ ಬಂದಿದೆ. ಈ ಅಹಂ ಪರಮಪುರುಷನನ್ನು ಸೂಚಿಸುತ್ತಿದೆ. ಭಗವಂತನೇ ಮಾತಾಡ್ತಾ ಇರೋದು ಅವನು ಸೂಚಿಸುತ್ತಿದೆ. ಈ ಅಹಮ್ಮಿನ ಪುನರುಚ್ಚಾರಣೆ ಇಂದ ಏನು ಅಂದ್ರೆ ಭಗವಂತನ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಪೂರ್ಣ ಐಶ್ವರ್ಯ ಷಡೈಶ್ವರ್ಯ ಪೂರ್ಣ ತುಂಬಿದವನು ಅಂತ ಅದು ದೃಢೀಕರಿಸುತ್ತೆ ಅಂತ ಹೇಳ್ತಾ ಇದೆ. ಈಗ ಅಹಂ ಅಹಂ ಅಂತ ಭಗವಂತನ ಹೇಳೋದ್ರಿಂದ ಅವನ ದಿವ್ಯ ಅಸ್ತಿತ್ವ, ಅವನ ದಿವ್ಯ ವ್ಯಕ್ತಿತ್ವ, ಅವನ ಷಡೈಶ್ವರ್ಯ ಎಲ್ಲ ತುಂಬಿರೋ ವ್ಯಕ್ತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅದು ಕೂಡ ಅಂತ ಹೇಳ್ತೀವಿ. ಹಾಗಾಗಿ ಅವನ ಅಸ್ತಿತ್ವ ಮೊದಲಿಗಿರೋದು, ಹಾಗಾಗಿ ಅವನ ಅಸ್ತಿತ್ವ ಮತ್ತೆ ಕೂಡ ಇರೋದು. ಷಡೈಶ್ವರ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ. ಸೊ ಇದು ಭಗವಂತನಿಗೆ ನಿತ್ಯವಾಗಿ ಶಾಶ್ವತವಾಗಿ ಇದೆ. ಇದೆಲ್ಲ ಭೌತಿಕ ಜಗತ್ತಿನಲ್ಲಿ ಏನು ಐಶ್ವರ್ಯ ಏನಿದ್ರು ಸ್ವಲ್ಪ ಸಮಯಕ್ಕೆ ಮತ್ತೆ ಇಲ್ಲ ಆಮೇಲೆ. ಆದ್ರೆ ಭಗವಂತನಿಗೆ ಇದು ಅಪರಿಮಿತವಾಗಿ ಈ ಇದು ಗುಣಗಳು ಅಪರಿಮಿತವಾಗಿ ಶಾಶ್ವತವಾಗಿ. ನಿರಾಕಾರವಾದಿಗಳು ಭಗವಂತನ ವ್ಯಕ್ತಿಗತ ರೂಪವನ್ನು ಸ್ವೀಕರಿಸೋದಿಲ್ಲ, ದೇವೋತ್ತಮ ಪುರುಷನ ವ್ಯಕ್ತಿಗತ ರೂಪವನ್ನು. ಸೊ ಇಲ್ಲಿ ಭಗವಂತನ ವ್ಯಕ್ತಿಗತ ಸಾಕಾರ ರೂಪವನ್ನು ಒತ್ತಾಯವಾಗಿ ಹೇಳಿದೆ. ಯಾಕೆ ಅಂದ್ರೆ ಆ ರೀತಿ ಅವನನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅಹಂ ಅನ್ನೋದು 3 ಸಲ ಹೇಳಿದೆ ಅಂತ ಕೂಡ ಹೇಳ್ತಾರೆ. ಯಾವ್ದಾದ್ರು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಅದನ್ನ 3 ಸಲ ಹೇಳ್ತಾರೆ. ಓಕೆ, ಇನ್ನು ಮುಂದೆ ಕಂಟಿನ್ಯೂ ಆಗ್ತಾ ಇದ್ದೀನಿ. ಸೊ ಇದು 2ನೇ ಶ್ಲೋಕ. ಇದು ಮುಂದೆ ಬರುತ್ತೆ ನೆಕ್ಸ್ಟ್, ಮತ್ತೆ ನೋಡೋಣ. ಸೆಕೆಂಡ್ ಶ್ಲೋಕ ಅರ್ಥಂ ಯತ್ ಪ್ರಯತೀತೆ. ಹರೇ ಕೃಷ್ಣ. ಸೊ ಏನಾದ್ರು ಡಿಸ್ಕಸ್ ಮಾಡ್ಬೇಕಂದ್ರೆ, ಏನಾದ್ರು ಹೇಳ್ಬೇಕಂದ್ರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೊದಲನೇ ಅಹಂ ಅಂತಂದ್ರೆ ಸೃಷ್ಟಿಗಿಂತ ಮುಂಚೆ ಷಡೈಶ್ವರ್ಯ ಸಂಪನ್ನ ಕೃಷ್ಣ ಭಗವಾನ್ ಇದ್ದಿದ್ದು. ಆಮೇಲೆ ಪಶ್ಚಾತ್ ಅಹಂ ಅಂದ್ರೆ ಸೃಷ್ಟಿಯಾದಾಗ ಎಲ್ಲ ಸೃಷ್ಟಿಯಲ್ಲೂ ಕೂಡ ಅವನ ಅವ್ಯಕ್ತ ಸ್ವರೂಪದಲ್ಲಿ ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಪರಮಾತ್ಮನಾಗಿ, ಅದು ಅಹಂ ಅಂತ ಪಶ್ಚಾತ್ ಅಹಂ. ಆಮೇಲೆ ಸೋ ಅಸ್ಮಿ ಅಹಂ ಅಂದ್ರೆ ಎಲ್ಲ ಪ್ರಳಯ ಆದ ನಂತರ ಕೂಡ ನಾನಿದ್ದೇನೆ. ಈ ತರ ಅರ್ಥ ಮಾಡ್ಕೊಳ್ಬೇಕಾ ಪ್ರಭುಜಿ? ಈ 3 ಅಹಂ. ಭಗವಂತನ ಯಾವಾಗ್ಲೂ ಇದ್ದಾನೆ. ಹೌದು. ಸೊ ಅಹಂ ಅಂದ್ರೆ ಪೂರ್ವದಲ್ಲೂ ಅವನಿದ್ದಾನೆ, ಆಮೇಲೂ ಅವನಿದ್ದಾನೆ. ಅಂದ್ರೆ ಅವನು ಎಲ್ಲ ಜೀವಿಗಳ ಜೊತೆಗೆ ಇದ್ದಾನೆ. ಅವನು ವೈಕುಂಠ ಪ್ರಪಂಚದ ಜೊತೆಗೆ, ಅವನ ಮುಕ್ತ ಜೀವಿಗಳ ಜೊತೆಗೆ, ಅವರೆಲ್ಲರೂ ಅವನ ಭಕ್ತಿ ಸೇವೆ ಸಲ್ಲಿಸುವ ರೀತಿಯಲ್ಲಿ ಅವನಿದ್ದಾನೆ. ಸೊ ಅಹಂನ ನಾವು ಅರ್ಥ ಮಾಡ್ತೀವಿ. ಮತ್ತೆ ಇಲ್ಲಿ ನಾನು ಹೇಳೋದಕ್ಕೆ ಅಹಂ ಹೇಳೋದಕ್ಕೆ ಮತ್ತೆ 2 ಹೇಳಿದ್ರು. ಅಂದ್ರೆ ಸೃಷ್ಟಿಕರ್ತ ನಾನು, ಮತ್ತೆ ಸೃಷ್ಟಿಗೊಂಡ ಜೀವಿಗಳು. ಅದರಲ್ಲಿ ಬಹುವಚನ ಇದೆ, ಸೃಷ್ಟಿಗೊಂಡ ಜೀವಿಗಳು. ಅದು ನಾನು ಹೇಳೋದು ಬಹು ನಾನು.
ಅದನ್ನ ಇದ್ರಲ್ಲಿ ಅಂದ್ರೆ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಅದನ್ನ ಅಪಾರ್ಥ ಮಾಡಿದ್ದಾರೆ ಈ ಮಾಯಾವಾದಿಗಳು, ನಿರಾಕಾರವಾದಿಗಳು. ಅವರು ಬ್ರಹ್ಮನನ್ನೇ ಅಹಂ ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಅವರು ಹೇಳ್ತಾರೆ ಅಹಂ ಅಹಂ ಒಂದೇ. ಕೃಷ್ಣ ಹೇಳ್ತಾರೆ ಅಹಂ ಅಹಂ ನಾನು ಒಂದೇ. ಸೊ ಹಿಂದೆ ಇದ್ದದ್ದು ನಾನೇ, ಈಗಲೂ ನಾನೇ, ಮುಂದೆ ಇರೋದು ನೀನೆ. ಸೊ ಎಲ್ಲವೂ ಅವರು ಒಂದು ಮಾಡೋದು ತತ್ವ ಅವ್ರದ್ದು. ಕಾಲ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ನಾನೇ ಅಂತ ನಾನೇ ಒಂದೇ. ಸೊ ಎಲ್ಲ ಭಿನ್ನತೆ ಇಲ್ಲ, ಎರಡು ಇದು ಅಸ್ತಿತ್ವ ಇಲ್ಲ, ಎರಡು ಅನ್ನೋದಿಲ್ಲ, ಎಲ್ಲ ಒಂದೇ. ಎಲ್ಲವನ್ನು ಮಾಡಿ ಹೇಗೆ ಮಾಡಿ ಒಂದೇ ಮಾಡ್ಬಿಡ್ತಾರೆ. ಬ್ರಹ್ಮಜ್ಯೋತಿಯನ್ನೇ ನಾನು ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ ಅವ್ರು. ಬ್ರಹ್ಮಜ್ಯೋತಿ ತಿಳ್ಕೊಂಡು ನಾವು ಕೂಡ ಆ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗ್ಬಿಡ್ತೇವೆ. ಹಾಗಾಗಿ ನಾನು ಕೂಡ ಒಂದು ಈ ತರ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ ಪ್ರಭುಜಿ? ಹೌದು. ಆ ಬ್ರಹ್ಮಜ್ಯೋತಿಗೆ ನಾನು ಅಂತ ಅವ್ರು ಅದೇ ಇದು ಅಂತ ಹೇಳ್ತಾರೆ. ಇಲ್ಲ, ಬ್ರಹ್ಮಜ್ಯೋತಿ ಕೂಡ ಭಗವಂತನಿಗೆ ಅವಲಂಬಿಸಿದೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಯಾಕಂದ್ರೆ ಭಗವಂತನ ಒಂದು ದಿವ್ಯ ಪ್ರಭೆ ಅದು, ಭಗವಂತನ ಶರೀರದಿಂದ ಬರ್ತಕ್ಕಂಥದ್ದು. ಮತ್ತು ಅಲ್ಲಿಂದನೇ ಸೃಷ್ಟಿ ಬರ್ತಕ್ಕಂಥ ಸ್ವರೋಚಿಷ ಅಲ್ಲಿಂದನೇ ಬರುತ್ತೆ. ಹೌದು. ಆಮೇಲೆ ಇಲ್ಲಿ ಮತ್ತೊಂದು ವಿಚಾರ ಪ್ರಭುಪಾದ್ರದ್ದು ಚೆನ್ನಾಗಿದೆ ಪ್ರಭುಜಿ. ಮಹಾರಾಜ ಇದ್ದ ಅಂದ್ರೆ ರಾಜ ಇದ್ದ ಅಂದ್ರೆ ರಾಜ್ಯ ಇದೆ. ಅದೇ ರೀತಿ ಭಗವಂತ ಇದ್ದಾನೆ ಅಂದ್ರೆ ಭಗವಂತನ ರಾಜ್ಯ ಇದೆ. ಸೊ ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಆತರ ಒಂದು ಆ ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಹೇಳೋದನ್ನ ಪ್ರೂಫ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಭಗವಂತ ಇರೋದ್ರಿಂದ ಭಗವಂತನ ರಾಜ್ಯ ಇದೆ. ಆತರಿಂದ ಪ್ರಭುಜಿ. ಹೌದು. ರಾಜ್ಯ ಇದೆ, ಮಹಾರಾಜ ಇದ್ದಾನೆ, ರಾಜ ಇದ್ದಾನೆ. ರಾಜ ಅಂದ್ರೆ ಒಬ್ಬನೇ ಅಲ್ಲ, ಅವನ ಎಲ್ಲರೂ ಸೇರಿ ಇದ್ದಾನೆ. ಬಹಳ ಚೆನ್ನಾಗಿದೆ ಅದು. ನಾನೊಬ್ಬನೇ ಇದ್ದೆ ಅಂತ ಹೇಳಿದ್ರೆ ಇದೇನು ಎಂತ ರಾಜ್ಯ ಇದು, ಎಂತ ಇದು, ಏನ್ ಕೃಷ್ಣ ಮೊದಲು ಏನೂ ಇರ್ಲಿಲ್ಲ, ಅದು ಹೇಗೆ ಸಾಧ್ಯ ಇದೆ. ಇಲ್ಲಿ ಹೇಳ್ತಾರೆ ಅಂದ್ರೆ ಭಗವಂತ ನಿಷ್ಕ್ರಿಯ ಅಂದ್ರೆ ಆ ನಿರಾಕಾರವಾದಿಗಳು ಹೇಳೋದು ಅದು ಶಕ್ತಿ ಅಲ್ವಾ, ಅದು ನಿಷ್ಕ್ರಿಯ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮ ಮತ್ತು ಭಗವಂತ ಸಂವಾದ ಮಾಡ್ತಾ ಇದ್ದಾನೆ. ಸೊ ಆ ಸಂವಾದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವನಿಗೆ ನಿಷ್ಕ್ರಿಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಭಗವಂತ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ ಪ್ರಭುಜಿ. ಅವನಿಗೆ ರೂಪ ಇದೆ, ಗುಣ ಇದೆ, ಹಾಗೆ ಚಟುವಟಿಕೆ, ಅವನು ಮಾತಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಎಲ್ಲ ಚಟುವಟಿಕೆ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಇನ್ಯಾರಾದ್ರು ಮಾತಾಜಿ ಸ್ವಲ್ಪ ಚೆನ್ನಾಗಿ ಡಿಸ್ಕಷನ್ ಹೇಳಿದ್ರು ಮಧುಮಯಿ ಮಾತಾಜಿ. ಇನ್ಯಾರಾದ್ರು ಏನಾದ್ರು ಹೇಳ್ತೀರಾ ಪಾಯಿಂಟ್ಸ್? ಪ್ರಭುಜಿ ಮತ್ತೊಂದು ಹೇಳ್ತಾರೆ ಅಂದ್ರೆ ಜನಸಾಮಾನ್ಯರು ನಮಗೆ ಗೋಚರ ಆಗುದಿಲ್ಲ, ಅದಕ್ಕೆ ಇಲ್ಲ ಅವನು ಇದ್ದಾನಂತ ಏನ್ ಗ್ಯಾರಂಟಿ, ಅದೆಲ್ಲ ಒಂದು ರೀತಿ ಕಲ್ಪನೆ ನಿಮ್ದೆಲ್ಲ ಭಗವಂತ ದೇವ್ರು ಅಂತ. ಆದ್ರೆ ಇಲ್ಲಿ ಸೂರ್ಯನ ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೂರ್ಯ ಕಾಣಲ್ಲ ಅಂದ್ರೆ ಸೂರ್ಯ ಇಲ್ವೇ ಇಲ್ವಾ ಅಂತ ಅರ್ಥ, ಮತ್ತೊಂದ್ ಕಡೆ ಹೋಗಿದ್ದಾನೆ. ಸೊ ಹಾಗೆ ಇಲ್ಲಿ ಭಗವಂತ ಅವನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಐಕ ಪ್ರಪಂಚದಲ್ಲಿ, ಯಾಕೆಂದ್ರೆ ಅವನು ನಿರಾಕಾರ ಲಕ್ಷಣ. ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ, ನಮ್ಮೊಳಗೆ ಇದ್ರು ನಮಗೆ ಕಾಣೋದಿಲ್ಲ. ಸೊ ಹಾಗಾಗಿ ಐಕ ಪ್ರಪಂಚದಲ್ಲಿ ನಿರಾಕಾರ ಲಕ್ಷಣ, ಯಾಕೆಂದ್ರೆ ಐಕ ಪ್ರಪಂಚ ಆಗಿರೋದೇ ಬ್ರಹ್ಮಣೋಹಿ ಪ್ರತಿಷ್ಠಾಹಂ, ಆ ಬ್ರಹ್ಮ ಜ್ಯೋತಿಯಿಂದ ಅದು ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಅವನು ನಿರಾಕಾರನಾಗಿ ನಮ್ಗೆ ಇದ್ರೂ ಕಾಣೋದಿಲ್ಲ. ಸೊ ಹಾಗಾಗಿ ಈಗ ನಾವು ಭಗವಂತನನ್ನ ಕಾಣಬೇಕು ಅಂತಂದ್ರೆ ನಾವು ನಮ್ಮ ಇಂದ್ರಿಯವನ್ನ ಆಧ್ಯಾತ್ಮಿಕರಿಸ್ಬೇಕು. ಈ ಭೌತಿಕ ಇಂದ್ರಿಯದಿಂದ ನಾವು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ನಮ್ಗೆ ಮತ್ತೊಂದು ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಭೌತಿಕ ಕಣ್ಣಿಂದ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆಧ್ಯಾತ್ಮಿಕೃತಗೊಳಿಸ್ಕೊಂಡ್ರೆ ನಾವು ನೋಡ್ಬಹುದು ಭಗವಂತನನ್ನ. ಸೊ ಈ ಭಕ್ತಿ ಸೇವೆಯಿಂದ ಆಧ್ಯಾತ್ಮಿಕೃತಗೊಳಿಸಬೇಕು. ಆತ ಶ್ರೀಕೃಷ್ಣ ನಾಮಾದಿ ನಭವೇತ್ ಗ್ರಾಹ್ಯಂ ಇಂದ್ರಿಯೈಹಿ ಇದನ್ನ ಹೇಳ್ತಾರೆ. ಅಂದ್ರೆ ಇದರಿಂದ ನಮಗೆ ನಮ್ಮ ಈ ಭೌತಿಕ ಚಕ್ಷುಯಿಂದ ನೋಡಕ್ ಆಗುದಿಲ್ಲ. ಜನ ನೋಡ್ಬೇಕು ಭಗವಂತ ಇದ್ರೆ ತೋರಿಸಿ ಹೇಳ್ತಾರೆ, ಹೇಗೆ ನೋಡ್ಲಿಕ್ಕೆ ಸಾಧ್ಯ? ನಮ್ಮ ಹತ್ರ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ಸೇವೋನ್ಮುಖ ಹಿ ಜಿಹ್ವಾದವ್ ಸ್ವಯಮೇವ ಸ್ಫುರತಿಯಾದಹ. ಆಗ ಭಗವಂತ ನಾವು ಆಧ್ಯಾತ್ಮಿಕೃತ ಸೇವೆಯಿಂದ ಭಕ್ತಿ ಸೇವೆಯಿಂದ ಮಾಡಿದರೆ
ಆಧ್ಯಾತ್ಮೀಕೃತಗೊಳಿಸ್ಕೊಂಡ್ರೆ ನಮಗೆ ಭಗವಂತ ತಾನಾಗೆ ತೋರಿಸ್ಕೊಳ್ತಾನೆ. ಈಗ ಬ್ರಹ್ಮನಿಗೆ ಭಗವಂತ ತೋರಿಸ್ಕೊಂಡಿದ್ದಾನೆ ತನ್ನನ್ನ. ಭಕ್ತಿ ಸೇವೆ ಮಾಡಿದ್ದಾನೆ ಬ್ರಹ್ಮ. ತನ್ನ ಒಂದು ತಪಶಕ್ತಿಯಿಂದ ಭಕ್ತಿ ಸೇವೆ ಮಾಡಿದ್ರಿಂದ ಸುಪ್ರೀತನಾಗಿ ಭಗವಂತ ತನ್ನ ಧಾಮ ತೋರಿಸಿದ್ದಾನೆ. ತಾನೇ ಸ್ವತಃ ಪ್ರಕಟಗೊಂಡಿದ್ದಾನೆ, ಸಂವಾದ ಮಾಡುತ್ತಾನೆ. ಹಾಗೆ ಕೂಡ ನಾವು ಮಾಡಬಹುದು. ಅದಕ್ಕೆ ನಾವು ನಮ್ಮ ಒಂದು ಇಂದ್ರಿಯಗಳನ್ನ ಆಧ್ಯಾತ್ಮಿಕೃತಗೊಳಿಸಬೇಕು ಭಕ್ತಿ ಸೇವೆಯಿಂದ ಅಂತ. ಚೆನ್ನಾಗಿದೆ ಪ್ರಭುಜಿ. ಓಕೆ, ಸೊ ನಾನು ನಿಲ್ಲಿಸ್ತೇನೆ. ನೋಡೋಣ ನೆಕ್ಸ್ಟ್ ಶ್ಲೋಕ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನೆಕ್ಸ್ಟ್ ವೀಕ್ ಇದು ಟೆಂಪಲ್ ಅಲ್ಲಿ ಬರ್ತೀರಾ ಮಾತಾಜಿ? ಅಲ್ಲ ಪ್ರಭುಜಿ, ಕ್ಲಾಸ್ ಇದೆಯಾ ನೆಕ್ಸ್ಟ್ ವೀಕ್? ರಾಧಾಷ್ಟಮಿ. ಹೌದು, ರಾಧಾಷ್ಟಮಿ ಆಕ್ಚುಲಿ ಮೇನ್ ಪ್ರೋಗ್ರಾಮ್ ಮಧ್ಯಾಹ್ನ. ಸಂಜೆ ಗೊತ್ತಿಲ್ಲ, ಏನೋ ತೆಪ್ಪೋತ್ಸವ ಏನೋ ಮಾಡ್ತಾರಾ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಗೊತ್ತಿಲ್ಲ ಪ್ರಿಪರೇಷನ್. ನೀವೇ ಎಲ್ಲ ಮಾಡ್ತಾ ಇರೋದು, ನೀವೇ ಮಾಡ್ಬೇಕಷ್ಟು. ನೀವೇ ಮಾಡೋಲ್ಲ ರಾಣಿ ಮಾತಾಜಿ ಎಲ್ಲ. ಲಾಸ್ಟ್ ಟೈಮ್ ಮೊನ್ನೆ ಜನ್ಮಾಷ್ಟಮಿಗೆ ಎಲ್ಲ ಫುಲ್ಲು ಎಷ್ಟು ಸಾವಿರಾರು ಜನ ಬಂದದ್ದು. ಅವ್ರಿಗೆಲ್ಲ ಅಡುಗೆ ಎಲ್ಲ ಹರಣಿ ಮಾತಾಜಿ, ಅವ್ರ ಶುಭ ಮಾತಾಜಿ ಅವರೇ ಮಾಡಿದ್ರು. ಫಸ್ಟ್ ಇದಕ್ಕೆ ಇನಾಗ್ರೇಷನ್ಗೆ ನಾವು ಯಾರು ಅಡುಗೆ ಭಟ್ರನ್ನ ಕರೆದ್ವಿ, ಅವ್ರು ಬರ್ಲಿಲ್ಲ. ಅವರು ಮತ್ತೆ ಅವತ್ತು ಕೂಡ ಇವರೇ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಕೊನೆಗೆ ಅವ್ರು ಬಂದು ಸೇರ್ಕೊಂಡು ಸ್ವಲ್ಪ ಏನೋ ಮಾಡಿದ್ರು. ಜನ್ಮಾಷ್ಟಮಿ ಅಂತೂ ಇವರೇ ಮಾತಾಜಿಗಳೆಲ್ಲ ಮಾಡಿ. ಸೊ ಏನಿವೆ, ರಾಧಾಷ್ಟಮಿ ಕೂಡ ಮಧ್ಯಾಹ್ನ ಕಾರ್ಯಕ್ರಮ. ಸೊ ಬನ್ನಿ, ಯಾರಾಗತ್ತೆ ಬನ್ನಿ. ಮತ್ತೆ ಸಂಜೆ ನೋಡೋಣ ಮಾತಾಜಿ, ಮಾಡೋಣ ಅಷ್ಟೇ ಕ್ಲಾಸ್. ತುಂಬಾ ದೊಡ್ಡ ಗ್ಯಾಪ್ ಆಗ್ಬಿಡುತ್ತಿಲ್ಲ ಅಂದ್ರೆ. ಮೋಸ್ಟ್ ನೆಕ್ಸ್ಟ್ ವೀಕ್ ನಾನು ಈಗಲೇ ಪ್ರಿಪೇರ್ ಆಗ್ತೀನಿ. ನಾನು ಈ ವೀಕು ಸ್ವಲ್ಪ ಇವ್ರದಿತ್ತು, ನಾನು ಕೂಡ ನಮ್ಮ ಶೀತಲಾಂಗ್ ಸೆಷನ್ಸ್ ಎಲ್ಲ ಇತ್ತು. ಆಕ್ಚುಲಿ ಇದೇನು ಪ್ರಿಪೇರ್ ಆಗೋದು ಮುಂಚೆ ನಾವು ಪ್ರಿಪೇರ್ ಆಗಬೇಕು. ನಾವು ಪ್ರಿಪೇರ್ ಆಗಿ ಲಾಸ್ಟ್ ಮೂಮೆಂಟ್ ಇಟ್ಕೊಂಡ್ರೆ ಲಾಸ್ಟ್ ಸೆಕೆಂಡ್ಗೆ ಅದಾಗೋದು, ಲಾಸ್ಟ್ಗೂ ಆಗೋದಿಲ್ಲ. ಆಗುತ್ತೆ, ಮೊದಲೇ ಮಾಡಿರ್ಬೇಕು. ಸೊ ಈಗ ನೋಡೋಣ ಮತ್ತೆ ಮೋಸ್ಟ್ಲಿ ಮಾಡ್ತೀನಿ ಕ್ಲಾಸ್, ಕಂಟಿನ್ಯೂ ಮಾಡೋಣ. ತುಂಬಾ ಬ್ರೇಕ್ ಆದ್ರೆ, ಗ್ಯಾಪ್ ಆದ್ರೆ ಅದು ಕಂಟಿನ್ಯೂಟಿ ಹೋಗ್ಬಿಡುತ್ತೆ, ಸರಿ ಹೋಗೋದಿಲ್ಲ. ನೆಕ್ಸ್ಟ್ ವೀಕ್ ಕ್ಲಾಸ್ ಇರಲಿ. ಆಮೇಲೆ ಟೆಸ್ಟ್ ಮಾಡ್ಬೇಕಲ್ಲ ಇದ್ರದ್ದು ಚಾಪ್ಟರ್, ಇಲ್ಲಾಂದ್ರೆ ಯೂನಿಟ್ ಆದ್ಮೇಲೆ ಮಾಡೋಣ, ನೋಡೋಣ. ನೀವೇ ಎಲ್ಲರೂ ಓದ್ತಾ ಇರಿ ಪ್ರಭುಪಾದ ಪುಸ್ತಕಗಳು, ಭಾಗವತ, ಭಗವದ್ಗೀತೆ. ಮತ್ತೆ 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 ನಾವು ಓದ್ತಾ ಪ್ರಭುಪಾದ ಹೇಳೋದು ಒಂದ್ ಕಡೆ ಹೇಳ್ತಾರೆ, ಬೆಳಿಗ್ಗೆ ಸಂಜೆ 2 ಹೊತ್ತು ನನ್ನ ಪುಸ್ತಕಗಳು ಓದಿ, ನಿಮ್ಗೆ ಇರೋ ಸಂಶಯಗಳೆಲ್ಲ ಹೋಗುತ್ತೆ ಅಂತ. ಮತ್ತೆ 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 ನಾವು ಓದ್ತಾ ಇರೋದು, ಮತ್ತೆ ಭಕ್ತರ ಇದನ್ನ ಕೇಳೋದು. ಇಷ್ಟು ಶಿಲ ಪ್ರಭುಪಾದ ಶಿಷ್ಯರು, ನಾನು ಅದೇ ಹೇಳಿದೆ, ಬೂರಿ ಜನ ಪ್ರಭು ಬಹಳ ಚೆನ್ನಾಗಿ ಅವರು ಇಲ್ಲ. ಇವಾಗ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಭಕ್ತರು ಮಾಡಿರೋದಿದೆ. ಸೊ ನೀವೆಲ್ಲ ಕೂಡ ಕೇಳ್ಬೋದು ನೀವು. ಈಗೆಲ್ಲ ಸಾಫ್ಟ್ವೇರ್ಸ್ ಕೂಡ ಎಲ್ಲ ಇದೆ. ಎಷ್ಟು ಸಾಫ್ಟ್ವೇರ್ಸ್ ಇದರಲ್ಲಿ ಆಲ್ಮೋಸ್ಟ್ ಪರವಾಗಿಲ್ಲ, ಇಷ್ಟೊಂದು ಆಗುತ್ತೆ. ಆದರೆ ತಪ್ಪಾಗಬಾರ್ದು. ಭಾವಾರ್ಥ, ಇದು ಕನ್ನಡ ಟ್ರಾನ್ಸ್ಲೇಷನ್ ನೋಡಿ. ಕನ್ನಡದಲ್ಲಿ ಇನ್ಯಾರೋ ಭಕ್ತರು ಕೂಡ ಗೊತ್ತಿಲ್ಲ, ಯಾರು ಕೊಟ್ಟಿರೋ ರೆಕಾರ್ಡಿಂಗ್ಸ್ ಇದೆಯಾ ಇಲ್ಲ, ಅಷ್ಟು ಕೇಳ್ತಾ ಸೊ ಇದೆಲ್ಲ ನಮಗೆ ಇನ್ನ ಚೆನ್ನಾಗಿ ಜ್ಞಾನ ನಮಗೆ ಪಡಿಬೋದು. ಪ್ರಭುಪಾದ ಹೇಳ್ತಾರೆ, ಕೀಪ್ ಪೋರಿಂಗ್ ಇನ್. ಸೊ ಒಂದು ರೀತಿ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ, ಮತ್ತೆ ಜೊತೆಗೆ ಕೇಳ್ತಾ ಇರ್ಬೇಕು ಶ್ರವಣ. ಇನ್ಫ್ಯಾಕ್ಟ್ ಏನಂದ್ರೆ ಭಕ್ತಿ ಸೇವೆ ಮಾಡೋದ್ರಿಂದ ಬೇಗ ಜೀರ್ಣ ಆಗುತ್ತೆ ನಮ್ಗೆ. ಇಲ್ಲ ಒಂದೊಂದ್ಸಲ ಬರೀ ಕೇಳ್ತಾ ಇದ್ರೆ ಪಠ್ಯಪುಸ್ತಕ ಜ್ಞಾನ ನಾವು ಸೇವೆ ಮಾಡಿಲ್ಲ ಅಂದ್ರೆ ಅದು ಕೂಡ ಇದಾಗೋದಿಲ್ಲ. ಅದಕ್ಕೆ ಜೊತೆಗೆ 2 ಕೂಡ ಕಂಟಿನ್ಯೂ ಆಗ್ಬೇಕು. ನಾವು ಶ್ರವಣ ಕೀರ್ತನ ಮಾಡೋಣ, ಜೊತೆಗೆ ಭಕ್ತಿ ಸೇವೆ ಮಾಡಿದಾಗ ಅದನ್ನ ಗ್ರಹಿಸ್ಕೊಂಡು ಯಾಕಂದ್ರೆ ಮೂಲತಃ ಈ ಜ್ಞಾನ ಎಲ್ಲ ನಮ್ಮಲ್ಲಿ ಇದೆ. ನಾವು ಶುದ್ಧ ಆತ್ಮರಾಗಿ ಇದೇನಿದೆ ಭಾಗವತ ಕೇಳ್ತಾ ಇದ್ದೇವೆ, ಭಗವದ್ಗೀತಾ ಕೇಳ್ತಾ ಇದ್ದೇವೆ, ಇದೆಲ್ಲವೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವೂ ಇದೆ ನಮಗೆ. ಆದ್ರೆ ಈಗ ಆವೃತವಾಗಿದೆ ಅಷ್ಟೇ. ಸೊ ನಾವು ನಮ್ಮ ಪರಿಶುದ್ಧ ಭಕ್ತಿ ಸೇವೆಯ ಭಾವವನ್ನು ನಾವು ಬೆಳ್ಕೊಂಡಿದ ತಕ್ಷಣ ಸಂಪೂರ್ಣ ಜ್ಞಾನ. ಧ್ರುವ ಮಹಾರಾಜನ ಇದು ಕೇಳ್ತಾ ಇದ್ದೇವೆ. ಸೊ ಅವರು ಪರಮಾತ್ಮನ ಭಗವಂತನ ನೋಡಿದ್ಮೇಲೆ ಕೇವಲ ಅವರ ಶಂಕ ಅಂತಂದು ಧ್ರುವ ಮಹಾರಾಜನ ಹಣೆಗೆ ಕೃಷ್ಣನ ಮುಟ್ಟಿಸಿದ್ದು. ಸೊ ಹೇಳ್ತಾರೆ, ಅದರಿಂದ ಸಂಪೂರ್ಣ ಜ್ಞಾನ ಅವ್ರಿಗೆ. ಸೊ ಕೃಷ್ಣನ ಮೆಚ್ಚಿಸ್ಬೇಕು. ಹೇಗೋ ನಾವು ಕೃಷ್ಣನ ಮೆಚ್ಚಿಸ್ಬಿಟ್ರೆ ಸಂಪೂರ್ಣ ಎಲ್ಲ ನಮ್ಗೆ ಏನು ಜ್ಞಾನ ಬೇಕು, ಏನ್ ಬೇಕು ಅಂತ ಕೂಡ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚೇದಹಾಯಿತ.
ಹರೇ ಕೃಷ್ಣ.